ವರ್ಷದ ಮೂಜೂರು ಗಣೇಶೋತ್ಸವ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಮೂಜೂರು ಹಿರಿಗಾನ ಮಗಲ 12 14ನೇ ವರ್ಷದ ಮೂಜೂರು ಗಣೇಶೋತ್ಸವ ಈ ಕಾರ್ಯಕ್ರಮವು ಶ್ರೀದೇವರ ಭವ್ಯ ಮೆರವಣಿಗೆಗೆ ಸಹಕರಿಸಿದ ಊರ್ದ ಪರವಾದ ಮಾತ ಭಕ್ತಾಭಿಮಾನಿಗಳಿಗೆ ಸಮಿತಿಯ ಪರವಾದ ಅನಂತ ಸ್ವರ್ಣ ಸಂದಾಯಿತ ಒಂದೊಂದು ಶ್ರೀದೇವರ ವಿಗ್ರಹ ಹೊಂದಿತ್ತೆ. ಶ್ರೀದೇವರ ವಿಗ್ರಹನು ಗಣಪತಿ ಪೀಠದಲ್ಲಿಗೆ ಗಣಪನಂಚಿನ ವ್ಯವಸ್ಥೆ ಆವೊಂದುಂಡು. ಭವ್ಯ ಮೆರವಣಿಗೆ ಶ್ರೀದೇವರನ್ನು ಎಣ್ಣೆ ಹೊಳೆಂಡು ಮೂಜೂರದ ಗಣಪತಿದ ಪೀಠದಲ್ಲಿಗೆ ಗಣಪನಂಚಿನ ವ್ಯವಸ್ಥೆ ಆಗಲು ಭವ್ಯ ಮೆರವಣಿಗೆ ಸಹಕರಿಸಿದ ಊರ್ದ ಪರ ಊರ್ದ ಮಾತ ಭಕ್ತಾಭಿಮಾನಿಗಳಿಗೆ ಅನಂತ ಸ್ವಲ್ಪ ಸಂದಾಯಿತ ಬಂದಲ್ಲ. ಕೆಲವೇ ಕ್ಷಣದ್ದು ಸ್ವಲ್ಪ ಸಾಂಸ್ಕೃತಿಕ ಸ್ಪರ್ಧೆಗಳು ನಡೆಸಿದ ವ್ಯವಸ್ಥೆ ಉಂಟು. ಗೌರಿ ಪೂಜೆದ ನಿಮಿತ್ತ ಶ್ರೀದೇವರ ಪ್ರಸಾದ ಅದು ಸೇರಿದಂಚಿತ ಮಾತ್ರ ಮಹಿಳೆಯರಿಗೆ ಕೊಂಡು ಹೋಗ್ಬೇಕು. ಕಂಕಣದೀದು ಅರಸಿನ ಕುಂಕುಮ ತರುಪದಂಚಿತ ವ್ಯವಸ್ಥೆ ಕೆಲವೇ ಕ್ಷಣಗಳು ನಡಪರೆ ಉಂಟು. ಭವ್ಯ ಮೆರವಣಿಗೆ ನಿಖಿಲ ವಾಹನೋತ್ಸವದಲ್ಲಿ ಆಂಜನೇಯ ನಿಖಿಲ ಉಪಸ್ಥಿತಿದ್ದು ನಮಗೆ ಸಹಕರಿಸಿದ ಪ್ರತಿಯೊಂದು ಊರ್ದ ಪರ ಊರಿಗೆ ಬರ್ತದಂಚಿತ ಜೋರು ಬರ್ತದ ನಡುವಿನ ಭಾರಿ ಪೊಲನಂತಿದ್ದು ಶ್ರೀದೇವರ ವಿಗ್ರಹವನ್ನು ನಮ್ಮ ಇಷ್ಟ ಪೀಠದಲ್ಲಿ ಕಲ್ಪನ ಗಣೇಶೋತ್ಸವದ ವೇದಿಕೆ ದಿವಂಗತ ಸದಾನಂದ ನಾಯಕ್ ಬೊಮ್ಮಂಜಡ್ಡು ವೇದಿಕೆಗೆ ಒಂದಿಷ್ಟು ನನ್ನ ವ್ಯಕ್ತಿಗೆ ನಡೆಪದಂಚಿನ ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಮಾತ್ರ ಇಲ್ಲ. ಶ್ರೀದೇವರ ಪ್ರಸಾದ ಅದು ಭವ್ಯ ಮೆರವಣಿಗೆ ಬಂಚಿನ ಮಾತ್ರ ಇಲ್ಲ. ಫಲಹಾರದ ವ್ಯವಸ್ಥೆ ಮಲ್ಲ.
ನಾಗಲಿಂಗದ ಪುಷ್ಪ ಕಮಲಗಳು ಕಾದಿಹವು, ನಾಗಲಿಂಗದ ಪುಷ್ಪ ಕಮಲಗಳು ನಿನ್ನ ಪೂಜೆಯ ಮಾಡೆ ಭಕ್ತ ಜನಬೂದ ಕಾದಿಹುದು ನಿನ್ನವರ ಭಿಕ್ಷೆಗಾಗಿ. ಬೆಳಗಾಯ್ತು ವಿಭಾಗದ ಭಕ್ತಿಗೀತೆ ಒಂದಿಗೆ ಪ್ರಾರಂಭಗೊಂಡು ತೀರ್ಪುಗಾರರಾದ ನವನಟುಗರು ಸರ್ಕಾರಿ ಪ್ರೌಢಶಾಲೆ ಹಿರಿಗಾನ ಮುಲ್ಪ ಶಿಕ್ಷಕಿಯಾದ ಸೇವೆ ಸಲ್ಲಿಸುವಂಚಿನ ಶಾಲಿನಿ ಮೇರು ಮಗಳು ಧೈರ್ಯ ಬರಡು ಬಂದು ವಿನಂತಿನ ಮಲ್ತದಿಲ್ಲ. स्पर्धी चंदन फी नायक. चंदन सी नायक. ನಮಸ್ಕಾರ, ನನ್ನ ಹೆಸರು ಚಂದನ್ ಸಿ ನಾಯಕ್. ಗಣೇಶ ಶರಣಂ ಶರಣಂ ಗಣೇಶ ಗಣೇಶ ಶರಣಂ ಶರಣಂ ಗಣೇಶ ಸಿದ್ಧಿವಿನಾಯಕ ಶರಣಂ ಗಣೇಶ ಗಣೇಶ ಶರಣಂ ಶರಣಂ ಗಣೇಶ ಗಣೇಶ ಶರಣಂ ಶರಣಂ ಗಣೇಶ ಬುದ್ಧಿಪದಾಯಕ ಶರಣಂ ಗಣೇಶ ಗಣೇಶ ಶರಣಂ ಶರಣಂ ಗಣೇಶ ಗಣೇಶ ಶರಣಂ ಶರಣಂ ಗಣೇಶ ಮಂಗಲಮೂರ್ತಿ ಶರಣಂ ಗಣೇಶ ಗಣೇಶ ಶರಣಂ ಶರಣಂ ಗಣೇಶ ಗಣೇಶ ಶರಣಂ ಶರಣಂ ಗಣೇಶ. ಧನ್ಯವಾದಗಳು. ಥ್ಯಾಂಕ್ ಯು ಚಂದನ್. ನನದುಂಬುದ ಸ್ಪರ್ಧಿ ಅಂಕೆ ನಂಬರ್ 2 ಧ್ರುವನ್. ನೀಡು ಶಿವ ನೀಡದಿರು ಶಿವ ಬಾಗುದು ನನ್ನ ಗಾಯ. ನೀಡು ಶಿವ ನೀಡದಿರು ಶಿವ ಬಾಗುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ. ನೀಡು ಶಿವ ನೀಡದಿರು ಶಿವ ಬಾಗೋದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಶ್ರನಿಕ ಬಾಳಲ್ಲಿ ಬಡಿವಾರವೇಕೆ. ಶೃಂಗಾರ ಕೃತಕ ಬಂಗಾರ ಶ್ರನಿಕ ಬಾಳಲ್ಲಿ ಬಡಿವಾರವೇಕೆ.
ಸ್ಪರ್ಧಿ ಛಾಯಾ. ಛಾಯಾ. ಅಂಕೆ ನಂಬರ್ 4 ಸನ್ನಿಧಿ ಭಟ್. ಕೇಳು ಮಾದೇವಾ ಮನ್ಸನ ಜೀವ, ಕೇಳು ಮಾದೇವಾ ಮನ್ಸನ ಜೀವ, ನೀ ನುಡಿಸಿ ಆಡಾಕ ಡಮರುವಾಗ್ಯಾವ, ನೀ ನುಡಿಸಿ ಆಡಾಕ ಡಮರುವಾಗ್ಯಾವ, ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ, ಏನೇನು ಇಲ್ಲಯ್ಯ ನಮ್ಮ ಕೈಯಾಗ, ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ, ಏನೇನು ಇಲ್ಲಯ್ಯ ನಮ್ಮ ಕೈಯಾಗ, ಎಡವಿಸಿ ತಾಳ ಉರುಳಿಸಿದಾಳ ನಡೆಸಿದಿ ಬಾಳ, ಕೇಳೋ ಮಾದೇವಾ ಮನ್ಸನ ಜೀವ, ಏನೇನು ಇಲ್ಲಯ್ಯ ನಮ್ಮ ಕೈಯಾಗ, ನಮ್ಮ ಕೈಯಾಗ, ಶಿವ 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 ಶಿವನೇ, ಹರ 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 ಹರನೇ, ಶಿವ 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 ಶಿವನೇ, ಹರ 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 ಹರನೇ, ಕೇಳು ಮಾದೇವಾ ಮನ್ಸನ ಜೀವ, ಏನೇನು ಇಲ್ಲಯ್ಯ ನಮ್ಮ ಕೈಯಾಗ, ನಮ್ಮ ಕೈಯಾಗ, ನಾ ಹೂವು ಹಣ್ಣು ತಂದೆ ನೀನು ನನ್ನ ಬಳಿಗೆ. ಸೊಲ್ಮೆಲು ಸನ್ನಿಧಿ ಭಟ್. ನನದುಂಬುದ ಸ್ಪರ್ಧಿ ಆತ್ರೇಯ. ಕ್ರಮ ಸಂಖ್ಯೆ 5 ಆತ್ರೇಯ. ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಗಂಗಾಧರ ಶಂಕರ ಕರುಣಾಕರ, ಮಾಮವ ಭವ ಸಾಗರ ತಾರಕ, ಗಂಗಾಧರ ಶಂಕರ ಕರುಣಾಕರ, ಮಾಮವ ಭವ ಸಾಗರ ತಾರಕ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ನಿರ್ಗುಣ ಪರಬ್ರಹ್ಮ ಸ್ವರೂಪ, ಗಮ ಗಮ ಊತ ಪ್ರಪಂಚ ರಹಿತ, ನಿರ್ಗುಣ ಪರಬ್ರಹ್ಮ ಸ್ವರೂಪ, ಗಮ ಗಮ ಊತ ಪ್ರಪಂಚ ರಹಿತ, ನಿಜ ಗುಹ ನಿಹಿತ ನಿತಾಂತನಂತ, ನಿಜ ಗುಹ ನಿಹಿತ ನಿತಾಂತನಂತ, ಆನಂದ ಅತಿಶಯ ಅಕ್ಷಯ ಲಿಂಗ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ಸೊಲ್ಮೆಲು ಆತ್ರೇಯ. ನನದುಂಬುದ ಸ್ಪರ್ಧಿ ಆನ್ಯ. ಅಂಕೆ ನಂಬರ್ ಆಜಿ ಆನ್ಯ. ಗೋವರ್ಧನ ಗಿರಿಧಾರ ಗೋವಿಂದ ಗೋಕುಲ ಪಾಲಕ ಪರಮಾನಂದ, ಗೋವರ್ಧನ ಗಿರಿಧಾರ
ಪರಮಾನಂದ ಗೋವರ್ಧನ ಗಿರಿಧಾರ ಗೋವಿಂದ ಆ ಶ್ರೀವತ್ಸಾಂಕಿತ ಶ್ರೀಕೌಸ್ತುಭಧರ ಶ್ರೀವಕ್ಷಾಂಕಿತ ಶ್ರೀ ಕೌಸ್ತುಭಧರ ಭಾವಕಾಮಯಹರ ಕಪಾಲಿ ಮುಕುಂದ ಭಾವಕಾಮಯಹರ ಪಾಲಿ ಮುಕುಂದ ಗೋವರ್ಧನ ಗಿರಿಧಾರ ಗೋವಿಂದ ಗೋಕುಲ ಪಾಲಕ ಪರಮಾನಂದ ಗೋವರ್ಧನ ಗಿರಿಧಾರ ಆ ಪಾಟಿತ ಸುರರಿಪು ಪಾವನ ಬೃಂದ ಪಾವನ ಚರಿತ ಪರಮೃತ ಕಂದ ಪಾಟಿತ ಸುರರಿಪು ಪಾವನ ಬೃಂದ ಪಾವನ ಚರಿತ ಪರಮೃತ ಕಂದ ನಾಟ್ಯ ರಸೋತ್ಕಟ ನಾನಾಭರಣ ನಾಟ್ಯ ರಸೋತ್ಕಟ ನಾನಾಭರಣ ನಾರಾಯಣ ತೀರ್ಥಾಂಕಿತ ಚರಣ ನಾರಾಯಣ ತೀರ್ಥಾಂಕಿತ ಚರಣ ಗೋವರ್ಧನ ಗಿರಿಧಾರ ಗೋವಿಂದ. ಆನ್ಯ ಮೇರೆಗೆ ಸೊಲ್ಮೆಲು ನನ್ನ ಮಿತ್ತದ ಸ್ಪರ್ಧಿ ಅವನಿ ಆಯ್ಬೊಕ್ಕ ಅನ್ವಿತಾ ತಯಾರಾದಿಪ್ಪೊಡು. ಮುದ್ದು ರಾಮನ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಮುದ್ದು ರಾಮನ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದ ರಕ್ಕಸರನೆಲ್ಲ ಗೆಲಿದಾತನೇ. 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 ಮುದ್ದು ರಾಮನ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ದಾರಿ ದೂರ ಬೆಂದು ದಾರಿಯನ್ನೇ ನಿರ್ಮಿಸಿದ ಧೀರ ರಾಮರ ಬಂಟ ಹನುಮಂತನೇ. ದಾರಿ ದೂರ ಬೆಂದು ದಾರಿಯನ್ನೇ ಅವನಿ ಅನ್ವಿತಾ ಒಂಜೆರೆ ನಿಮಿಷ ಆಯ್ ಕೂಡ್ಲೆ ಅಗಲು ಸೌಂಡ್ ಕಮ್ಮಿ ಮಲ್ಪೇರು. ಮಿತ್ತದ ಸ್ಪರ್ಧಿ ದಾತ್ರಿ ತಯಾರಾದಿಪ್ಪೊಡು. ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನಾನೇಕೆ
ತುಜೆ ಮೇರೆಗೆ ಸೊಲ್ಮೆಲು ಇತ್ತೆ ದಾತ್ರಿ ಪೂಜಿಸಲೆಂದೇ ಹೂಗಳ ತಂದೆ ದರುಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ ತೆರೆಯೋ ಬಾಗಿಲನು ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತಾ ಸಾಗಿದೆ ಹೊನ್ನಿನ ತೇರು ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತಾ ಸಾಗಿದೆ ಹೊನ್ನಿನ ತೇರು ಮಾಣಿಕ್ಯದಾರತಿ ಉಷೆ ತಂದಿಹಳು ಮಾಣಿಕ್ಯದಾರತಿ ಉಷೆ ತಂದಿಹಳು ತಾಮಸವೇಕಿನ್ನು ಸ್ವಾಮಿ ತೆರೆಯೋ ಬಾಗಿಲನು ರಾಮ ತೆರೆಯೋ ಬಾಗಿಲನು ದಾತ್ರಿ ಮೇರೆಗೆ ಸೊಲ್ಮೆಲು ಇತ್ತೆ ಅನ್ವಿತಾ ನೆಲ್ಲಿಕಟ್ಟೆ ಅನ್ವಿತಾ ಆಯಿಬೊಕ್ಕ ಶ್ರೀರಕ್ಷಾ ಕುಂದೇಶ್ವರ ಅನ್ವಿತಾ ನೆಲ್ಲಿಕಟ್ಟೆ ರಾಮ 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 ಜಯ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ಪಶುಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ 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 ಪಶುಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ 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 ಜಯ ರಾಮ 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 ಅನ್ವಿತಾ ಮೇರೆಗೆ ಸೊಲ್ಮೆಲು ಇತ್ತೆ ಶ್ರೀರಕ್ಷಾ ಕುಂದೇಶ್ವರ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಸುಂದರ ತರ ಪಿನಾಕದರ ಹರ ಸುಂದರ ತರ ಪಿನಾಕದರ ಹರ ಗಂಗಾಧರ ಗಜಾಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಕೊರರಳಿ ಬಸುಮ ಸೊಲ್ಮೆಲು ಶ್ರೀರಕ್ಷಾ ನನದುಂಬು ಕ್ರಮ ಸಂಖ್ಯೆ 12 ಸಾನಿಧ್ಯ ನಾಯಕ ಕ್ರಮ ಸಂಖ್ಯೆ 12 ಸಾನಿಧ್ಯ ನಾಯಕ್ ಹರಿ ಸುಂದರ ನಂದ ಮುಕುಂದ ಹರಿ ನಾರಾಯಣ ಹರಿಯೋ ಹರಿ ಸುಂದರ ನಂದ ಮುಕುಂದ ಹರಿ ನಾರಾಯಣ ಹರಿಯೋ ಹರಿ ಕೇಶವ ಹರಿ ಗೋವಿಂದ ಹರಿ ನಾರಾಯಣ ಹರಿಯೋ ಹರಿ ಕೇಶವ ಹರಿ ಗೋವಿಂದ
ನಾರಾಯಣ ಹರಿ ಓಂ ವನಮಾಲೆ ಮುರಳೀಧಾರಿ ಗೋವರ್ಧನ ಗಿರಿವರಧಾರಿ ವನಮಾಲೆ ಮುರಳೀಧಾರಿ ಗೋವರ್ಧನ ಗಿರಿವರಧಾರಿ ನಿತ ನಿತ ಸೊಲ್ಮೆಲು ಸಾನ್ನಿಧ್ಯ ನನದುಂಬುಗು ಅಂಕೆ ನಂಬರ್ ಮೂಜಿ ಛಾಯಾ ಅಂಕೆ ನಂಬರ್ ಮೂಜಿ ಛಾಯಾ. ನನ್ನ ದೇಶ ನನ್ನ ಉಸಿರು ನನ್ನ ಭಾರತ ಜನನಿಯ ತನು ಜಾತೆ ನಾಯಕ ವಿಘ್ನನಾಶಕ ಹಟ್ಟಿ ಅಂಗಡಿಯ ಗಣನಾಯಕ ಹಣ್ಣು ಕಾಯಿ ಹೂವ ತುಂಡು ಸೇವೆಗೊಯ್ಯುವೆ ಕಾಜಿ ಮಲ್ಲಿಗೆ ಹೂವ ತುಂಡು ಸೇವೆಗೊಯ್ಯುವೆ ವಿನಾಯಕ ಓ ವಿಘ್ನನಾಶಕ ಹಟ್ಟಿ ಅಂಗಡಿಯ ಗಣನಾಯಕ ನಿನಗೇಶರ ನೆಂಬೆವೋ ಬೆನಕ ಭಕ್ತರನ್ನು ಕಾಯುವ ಲೋಕಪಾಲಕ ವಿನಾಯಕ ಓ ವಿಘ್ನನಾಶಕ ಹಟ್ಟಿ ಅಂಗಡಿಯ ಗಣನಾಯಕ. ಸೊಲ್ಮೆಲು ಛಾಯಾ ಇಡಿಗು ಪ್ರಾಥಮಿಕ ವಿಭಾಗದ ಭಕ್ತಿಗೀತೆ ಸ್ಪರ್ಧೆ ಮುಗಿದಂಡು ನನದುಂಬುಗು ಹೈಸ್ಕೂಲ್ ವಿಭಾಗ ಸುರುತ ಸ್ಪರ್ಧಿ ಸಮೀಕ್ಷಾ ನಾಯಕ್. ನನದುಂಬುಗು ಹೈಸ್ಕೂಲ್ ವಿಭಾಗದ ಭಕ್ತಿಗೀತೆ ಸ್ಪರ್ಧೆ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಕೆಳಗಿಳಿದು ಬಾ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ದರೆಗಿಳಿದು ಬಾ ಬೆಳಗಿ ಬಾ ಹೊಳೆದು ಬಾ ಬೆಳಗಿ ಬಾ ಹೊಳೆದು ಬಾ ಗಣಪತಿ ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ ಮುತ್ತಿರುವ ಕತ್ತಲನ್ನು. ಸೊಲ್ಮೆಲು ಸಮೀಕ್ಷಾ ಒಂಜಿ ಎಲ್ಲಿಯ ಸೂಚನೆ ನನದುಂಬುದ ಅವಕಾಶ. ನನದುಂಬುದ ಸ್ಪರ್ಧಿ ಅಂಕೆ ನಂಬರ್ 2 ಕೃತಿ. ಮಹಾಗಣಪತಿಂ ಮಹಾಗಣಪತಿಂ ಮನಸ ಸ್ಮರಾಮಿ ಮಹಾಗಣಪತಿಂ ಮನಸ ಸ್ಮರಾಮಿ ವಸಿಷ್ಠ ಮಾಮದೇವಾದಿ ವಂದಿತ ಮಹಾಗಣಪತಿಂ ಮನಸ ಸ್ಮರಾಮಿ ಮಹಾಗಣಪತಿಂ ಮನಸ ಸ್ಮರಾಮಿ ವಸಿಷ್ಠ ಮಾಮದೇವಾದಿ ವಂದಿತ ಮಹಾಗಣಪತಿಂ ಮಹಾದೇವಸುತಂ ಮಹಾದೇವಸುತಂ ಗುರುಗಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯ ನಾಟಕಾದಿಪ್ರಿಯಂ ಮಹಾಕಾವ್ಯ ನಾಟಕಾದಿಪ್ರಿಯಂ ಮೂಷಿಕ ವಾಹನ ಮೋದಕ ಪ್ರಿಯಂ ಮಹಾಕಾವ್ಯ ನಾಟಕಾದಿಪ್ರಿಯಂ ಮೂಷಿಕ ವಾಹನ ಸೊಲ್ಮೆಲು ಕೃತಿ. ನನದುಂಬುದ ಸ್ಪರ್ಧಿ ಅಂಕೆ ನಂಬರ್ 4 ಅಂಜನ್.
ತೀರ್ಪುಗಾರರ ಗಮನಕ್ಕೆ ಅಂಕೆ ನಂಬರ್ 4 ಅಂಜನ್. ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ. ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ. ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ. ನೀನಿತ್ತ ಕಾಯ ನೀನಿತ್ತ ಕಾಯ ನಿನ ಕೈಲೆ ಮಾಯ. ಆಗೋದು ಹೋಗೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ. ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ. ಸೊಲ್ಮೆಲು ಅಂಜನ್. ನನದುಂಬುದ ಸ್ಪರ್ಧಿ ಸುದೀಕ್ಷಾ. ಕ್ರಮ ಸಂಖ್ಯೆ 5 ಸುದೀಕ್ಷಾ. ಹರಿಭಕ್ತಿಯನು ಕರುಣಿಸು ಬೆನಕ ಹರಸುತ್ತ ಸುಮುಖ ವಿನಾಯಕ. ಹರಿಭಕ್ತಿಯನು ಕರುಣಿಸು ಬೆನಕ ಹರಸುತ್ತ ಸುಮುಖ ವಿನಾಯಕ. ಪಾರ್ವತಿ ತನಯ ಪ್ರಣಾಮದಿಂದಲೇ ನಶಿಪುದು ಪಾಪವು ವಿನಾಯಕ. ಪಾರ್ವತಿ ತನಯ ಪ್ರಣಾಮದಿಂದಲೇ ನಶಿಪುದು ಪಾಪವು ವಿನಾಯಕ. ದೂರ್ವಾಂಕುರಗಳು ತೂಯೆಗಳಿಂದಲೇ ಮುದಿತನು ನೀನೇ ವಿನಾಯಕ. ದೂರ್ವಾಂಕುರಗಳು ತೂಯೆಗಳಿಂದಲೇ ಮುದಿತನು ನೀನೇ ವಿನಾಯಕ. ಹರಸುತ್ತ ಸುಮುಖ ವಿನಾಯಕ. ಹರಿಭಕ್ತಿಯನು ಕರುಣಿಸು ಬೆನಕ ಹರಸುತ್ತ ಸುಮುಖ ವಿನಾಯಕ. ಕನಕ ಕವಚವಾಧರಿಸಿದ ಗಣಪ ದನಕನ ಸಖನೆ ವಿನಾಯಕ. ಕನಕ ಕವಚವಾಧರಿಸಿದ ಗಣಪ ದನಕನ ಸಖನೆ ವಿನಾಯಕ. ಧನಧಾನ್ಯಗಳು ವಿನಯ ವಿವೇಕವು ನಮ್ಮಲ್ಲಿ ಬೆಳೆಯಲಿ ವಿನಾಯಕ. ಸೊಲ್ಮೆಲು ಸುದೀಕ್ಷಾ. ನನದುಂಬುದ ಸ್ಪರ್ಧಿ ಕ್ರಮ ಸಂಖ್ಯೆ 8 ಗಗನ್. ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ. ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ. ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ಶಂಭೋ ಶಿವ ಶಂಭೋ ಸ್ವಯಂಭೋ. ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚರಹಿತ. ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚರಹಿತ. ನಿಜ ಗುಣ ನಿಹಿತ ನಿತಾಂತನಂತ. ನಿಜ ಗುಣ ನಿಹಿತ ನಿತಾಂತನಂತ. ಆನಂದ ಅತಿಶಯ ಅಕ್ಷಯಲಿಂಗ. ಆನಂದ ಅತಿಶಯ ಅಕ್ಷಯಲಿಂಗ. ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ಭೋ ಶಂಭೋ ಶಿವ ಶಂಭೋ ಸ್ವಯಂ. ಸೊಲ್ಮೆಲು ಗಗನ್. ನನದುಂಬುದ ಸ್ಪರ್ಧಿ ಕ್ರಮ ಸಂಖ್ಯೆ 7 ಕಾರ್ತಿಕ್.
ವಾರಿ ಜಲಯಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಯೇ ಬಾರಯ್ಯ ಬಾಬಾ ಭಕುತರ ಪ್ರಿಯ ಶ್ರೀನಿವಾಸರಾಯ ಭಕುತರ ಪ್ರಿಯ ವೆಂಕಟೇಶರಾಯ ವಾರಿ ಜಲಯಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಯೇ ಬಾರಯ್ಯ ಬಾ 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 ಬಾಬಾ ಭಕುತರ ಪ್ರಿಯ ಶ್ರೀನಿವಾಸರಾಯ ಭಕುತರ ಪ್ರಿಯ ವೆಂಕಟೇಶರಾಯ ಮಾರ ಜನಕ ಮುಕುತಾರೊಡೆಯ ದೇವಯ್ಯ ಜಿಯ ಬಾರಯ್ಯ ಬಾ 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 ಭಕುತಾರ್. ಸೊಲ್ಮೆಲು ಕಾರ್ತಿಕ್. ನನದುಂಬುದ ಸ್ಪರ್ಧಿ ಕ್ರಮ ಸಂಖ್ಯೆ ಎಡ್ಮ ಅನುಶ್ರೀ. ಕ್ರಮ ಸಂಖ್ಯೆ ಎಡ್ಮ ಅನುಶ್ರೀ. ಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠವಾಮದೇವಾದಿವಂತ್ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿಂ ಮಹಾದೇವಸುತಂ ಮಹಾದೇವಸುತಂ ಗುರುಗುಹಾನುತಂ ಮಹಾದೇವಸುತಂ ಗುರುಗುಹಾನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯನಾಟಕಾದಿಪ್ರಿಯಂ ಮಹಾಕಾವ್ಯನಾಟಕಾದಿಪ್ರಿಯಂ ಮೂಷಿಕವಾಹನಮೋದಗಪ್ರಿಯಂ ಮಹಾಕಾವ್ಯನಾಟಕಾದಿಪ್ರಿಯಂ ಮೂಷಿಕವಾಹನಮೋದಗಪ್ರಿಯಂ ಮಹಾಗಣಪತಿಂ ಮನಸಾ ಸ್ಮರಾ. ಸೊಲ್ಮೆಲು ಅನುಶ್ರೀ. ನನದುಂಬುದ ಸ್ಪರ್ಧಿ ಕ್ರಮ ಸಂಖ್ಯೆ ಒರ್ಂಬ ಅದ್ವೈತ್. ಕ್ರಮ ಸಂಖ್ಯೆ ಒರ್ಂಬ ಅದ್ವೈತ್. ಗಣಪತಿಯನ್ನ ಪಾಲಿಸೋ ಗಂಭೀರ ಗಣಪತಿಯನ್ನ ಪಾಲಿಸೋ ಗಂಭೀರ ಪಾರ್ವತಿ ನಂದನ ಸುಂದರ ವದನ ಪಾರ್ವತಿ ನಂದನ ಸುಂದರ ವದನ ಸರ್ವಾದಿಸುರವಂದ್ಯ ಶಿರಭಾಗೋವೇನ ಸರ್ವಾದಿಶಿರ ಗಣಪತಿಯನ್ನ ಪಾಲಿಸೋ ಗಂಭೀರ ಗಣಪತಿಯನ್ನ ಪಾಲಿಸೋ ಗಂಭೀರ ಆದಿಪೂಜಿತ ನೀನು ಮೋದ ಭಕ್ತರಿಗಿತ್ತು ಆದಿಪೂಜಿತ ನೀನು ಮೋದ ಭಕ್ತರಿಗಿತ್ತು ಮಾಧವನಲ್ಲಿ ಮನಸದಾ ನಿಲ್ಲಿಸೋನಿ ಮಾಧವನಲ್ಲಿ ಮನಸದಾ ನಿಲ್ಲಿಸೋನಿ ಗಣಪತಿಯನ್ನ ಪಾಲಿಸೋ ಗಂಭೀರ ಗಣಪತಿಯನ್ನ ಪಾಲಿಸೋ ಗಂಭೀರ. ಸೊಲ್ಮೆಲು ಅದ್ವೈತ್. ನನದುಂಬುದ ಸ್ಪರ್ಧಿ ಕ್ರಮ ಸಂಖ್ಯೆ 10 ಧನ್ಯ. ಕ್ರಮ ಸಂಖ್ಯೆ 10 ಧನ್ಯ. ಬಾರೆ ಬಾರೆ ಕರವೀರ ನಿವಾಸಿನಿ ಬಾರೆ ಬಾರೆ ಕರವೀರ ನಿವಾಸಿನಿ ಬಾರಿ ಬಾರಿಗೂ ಶುಭ
ಸೊಲ್ಮೆಲು ಧನ್ಯ. ನನದುಂಬುದ ಸ್ಪರ್ಧಿ ಅಂಕೆ ನಂಬರ್ 3 ಹೇಮಂತ್. ಅಂಕೆ ನಂಬರ್ 3 ಹೇಮಂತ್. ಚಿತ್ತಿ ಮಗನ ಪಡೆಯಳು ಪಾರ್ವತಿ, ಚಿತ್ತಿ ಮಗನ ಪಡೆಯಳು ಪಾರ್ವತಿ, ಅಂಚಿತ್ತಿ ಬಾಲೆಗು ದುಂಬುದಾರತಿ, ಅಂಚಿತ್ತಿ ಬಾಲೆಗು ದುಂಬುದಾರತಿ, ಚಿತ್ತಿ ಮಗನ ಪಡೆಯಳು ಪಾರ್ವತಿ, ನರಮನ್ಯ ಕಾಯುವುದು ಆನೆದ ಮೋನೆಗೆ ಗುರಿಕೆದ ಬಂಜಿಗೆ ಮರಿತಾ ತಟ್ಟಗೆ ಮಿನ್ಕುನ ಕಿನ್ಯ ಪಿಳಿ ಪಿಳಿ ಕಣ್ಣುಗೆ, ಮಿನ್ಕುನ ಕಿನ್ಯ ಪಿಳಿ ಪಿಳಿ ಕಣ್ಣುಗೆ, ತಡ್ಪೆದಲೆ ತಂತಿ ತಟಪಟಕೆ ಬಿಗೆ, ಚಿತ್ತಿ ಮಗನ ಪಡೆಯಳು ಪಾರ್ವತಿ, ಚಿತ್ತಿ ಮಗನ ಪಡೆಯಳು ಪಾರ್ವತಿ, ಏತುಲ ತಿನ್ಪಿನ ಅಂಗಲ್ಪುದಾಯೇರಿಗು ಅಗಿಯರೆ ಮಾತ್ರ ಒಂಜೇ ದಡೆಗೆ, ಏತುಲ ಸೊಲ್ಮೆಲು ಹೇಮಂತ್. ಇದೀಗ ಹೈಸ್ಕೂಲ್ ವಿಭಾಗದ ಭಕ್ತಿಗೀತೆ ಮುಗಿದಂಡು ನನದುಂಬುಗು ಸಾರ್ವಜನಿಕ ವಿಭಾಗ. ಗೀತೆ ಸಾರ್ವಜನಿಕ ವಿಭಾಗ. ಸುರುತ್ತ ಸ್ಪರ್ಧಿ ಕ್ರಮ ಸಂಖ್ಯೆ 1 ಪವಿತ್ರ. ತುಳಸೀದಳ ಆಯ್ದು ತಂದು ಕೃಷ್ಣ ನಿನಗೊಂದು ಮಾಲೆ, ಬಲವಾದ ದಾರ ಕಟ್ಟಿ ಎಂದೆಂದು ಹಾಕುವೆನಾ. ತುಳಸೀದಳ ಆಯ್ದು ತಂದು ಕೃಷ್ಣ ನಿನಗೊಂದು ಮಾಲೆ, ಬಲವಾದ ದಾರ ಕಟ್ಟಿ ಎಂದೆಂದು ಹಾಕುವೆನಾ. ತುಳಸೀದಳ ಆಯ್ದು ತಂದು ಕೃಷ್ಣ 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 ಕೃಷ್ಣ. ನೀಲವರ್ಣನ ಅಂದವ ನೋಡಿ ಹೂವರಳಿ ಮಾಡಿತು ಮೋಡಿ, ಕಾಣುವ ಕಣ್ಣಿಗೊಂದು ಆನಂದ ಪರಮಾನಂದ. ನೀಲವರ್ಣನ ಅಂದವ ನೋಡಿ ಹೂವರಳಿ ಮಾಡಿತು ಮೋಡಿ, ಕಾಣುವ ಕಣ್ಣಿ. ಸೊಲ್ಮೆಲು ಪವಿತ್ರ. ನನದುಂಬುದ ಸ್ಪರ್ಧಿ ಕ್ರಮ ಸಂಖ್ಯೆ 2 ಯಜ್ಞೇಶ್ವರಿ. ಪ್ರಥಮ ವಂದನ ವಿಘ್ನ ವಿನಾಶ, ಸಿಂಧೂರ ವದನ ವಿನಾಯಕ, ಸಿಂಧೂರ ವದನ ವಿನಾಯಕ. ಪ್ರಥಮ ವಂದನ ವಿಘ್ನ ವಿನಾಶ, ಸಿಂಧೂರ ವದನ ವಿನಾಯಕ, ಸಿಂಧೂರ ವದನ ವಿನಾಯಕ. ಓಂಕಾರ ರೂಪ ಸಿದ್ಧಿ ವಿನಾಯಕ, ಓಂಕಾರ ರೂಪ ಸಿದ್ಧಿ ವಿನಾಯಕ. ಚಾಮರ ಕರ್ಣ ಲಂಬೋದರ, ಪಾಪ ವಿದೂರ ಪಾವನ ಚರಣ. ಸೊಲ್ಮೆಲು ಯಜ್ಞಶ್ರೀ. ನನದುಂಬುದ ಸ್ಪರ್ಧಿ ಕ್ರಮ ಸಂಖ್ಯೆ 3 ಹರಿಕೃಪಾ. ಕ್ರಮ ಸಂಖ್ಯೆ 3 ಹರಿಕೃಪಾ. ಅಳಿನ ಭವರಿಗೆ ಸಿಲುಕದಾನೆ, ಒಲವಿಂದ ಭಕುತರ ಸಲಹುವಾನೆ. ನಳಿನ ಭವರಿಗೆ ಸಿಲುಕದಾನೆ,
ಒಲವಿಂದ ಭಕುತರ ಸಲಹುವಾನೆ ಹಲವು ಕವಿಗಳಿಗೆ ನಿಲುಕದಾನೆ ಹಲವು ಕವಿಗಳಿಗೆ ನಿಲುಕದಾನೆ ಬಲಪ್ರಸಂ ವೆಂಕಟ ನಿಲಯ ಪ್ರಸನ್ನ ವೆಂಕಟ ನಿಲಯ ಪ್ರಸನ್ನ ವೆಂಕಟ ನಿಲಯ ಬಲಪ್ರಸಂ ವೆಂಕಟ ನಿಲಯನೆಂಬಾನೆ ಬಲಪ್ರಸಂ ವೆಂಕಟ ನಿಲಯನೆಂಬಾನೆ ಆನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಮ್ಮಮ್ಮ ದಾನವ ಕದಳೆಯ ಕಾನನ ಮುರಿಯುತ್ತ ದಾನವ ಕದಳೆಯ ಕಾನನ ಮುರಿಯುತ್ತ ಆನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಮ್ಮಮ್ಮ. ಸೊಲ್ಮೆಲು ಹರಿಕೃಪಾ ನನದುಂಬುದ ಸ್ಪರ್ಧಿ ಕ್ರಮ ಸಂಖ್ಯೆ 4 ಕವನ ಕ್ರಮ ಸಂಖ್ಯೆ 4 ಕವನ. ಹಲೋ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ದರೆಗಿಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ದರೆಗಿಳಿದು ಬಾ. ಸೊಲ್ಮೆಲು ಕವನ ನನದುಂಬುದ ಸ್ಪರ್ಧಿ ಕ್ರಮ ಸಂಖ್ಯೆ ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾಧೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि गानचतुराय गानप्राणाय गानान्तरात्मनि गानोत्सुकाय गानमत्ताय गानोत्सुकमनसे गुरुपु. ಸೊಲ್ಮೇಲು ಶಿಪಾಲಿ ಇಡೀಗ ಭಕ್ತಿಗೀತೆ ಸ್ಪರ್ಧೆ ಮುಗಿದಂಡು ಭಕ್ತಿಗೀತೆ ಸ್ಪರ್ಧೆಡು ಪಾಲು ಪಡೆಯನಂಚಿನ ಮಾತ ಸ್ಪರ್ಧೆಲೆಗ್ಲ ಸೊಲ್ಮೇಲು ಸ್ಪರ್ಧೆದ ಸಮಾಪ್ತಿಯಾಂಡ್ ತೀರ್ಪುಗಾರರಾದ ನಮನೊಟ್ಟುಗಿತ್ ನಗಲು ಪ್ರಿಯಾ ನಾಯಕ್ ಬಕ ಶಾಲಿನಿ ಮೇರ್ ಮೊಗ್ಲೆಗ್ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಮೂರೂರು ಹಿರ್ಗಾನ ನೆತ್ತ ಪರವಾದ ಅನಂತ ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲೆ ದಯದೀದು ನಿಗಲು ಇರುವೆರ್ಲ ಎಲ್ಲ ನಡಪನ ಧಾರ್ಮಿಕ ಸಭೆಟ್ಟು ಬತ್ತದು ಎಂಕಲ್ನ ಗೌರವ ಕಾಣಿಕೆಯನ್ನು ಸ್ವೀಕಾರ ಮಲ್ಪಡು ಪಂದು ವಿನಂತಿ ಮಲ್ತೊಂದುಲ್ಲ. ನನ್ನ ಮಿತ್ತಿಗೆ ನಡಪನ ಸ್ಪರ್ಧೆ ದೇಶಭಕ್ತಿ ಗೀತೆ. ದೇಶಭಕ್ತಿ ಗೀತೆಗೆ ತೀರ್ಪುಗಾರರಾದ ನಮನೊಟ್ಟುಗುಲ್ಲರು ಶಿಕ್ಷಕಿಯಾದ ಸೇವೆ ಸಲ್ಲಿಸಾದ್ನ ಪವಿತ್ರ ನಾಯಕ್ ನೆಲ್ಲಿಕಟ್ಟೆ ಅಂಚನೆ ಶಿಕ್ಷಕಿಯಾದ ಸೇವೆ ಸಲ್ಲಿಸಾವಂದಿಪ್ಪು ನಂಚಿತ್ನ ದೀಪಾ ಶೆಟ್ಟಿ ಪರೊಳಿ ಮೇರು ದಯದೀದು ಮುಲ್ಪ ಆಸನ ಸ್ವೀಕಾರ ಮಲ್ಪಡು ಪಂದು ವಿನಂತಿ ಮಲ್ತೊಂದಿಲ್ಲ. ಅಂಚನೆ ದೇಶಭಕ್ತಿ ಗೀತೆಗೆ ಪುದರ್ ಕೊರ್ನೆಂಚಿತ್ನ ಪ್ರಾಥಮಿಕ ವಿಭಾಗದ ಜೋಕುಲು ಮಾತೆರ್ಲ ತಯಾರಾದಿಪ್ಪಡು ಪಂದು ನಿಗ್ಲೆಡ ವಿನಂತಿನ ಮಲ್ತೊಂದಿಲ್ಲ.
ಮಗು ಒಂದಿತ್ತ ಕಾಲಾವಕಾಶ ಕೊರ್ನೆಂಚಿತ್ನ 1 ಗಂಟೆ ಅವಿತ್ತ ಸಮಾಪ್ತಿ ಆತನು ನಿಗ್ಲೆಗ್ ಕಡೆತ 15 ನಿಮಿಷನೂ ಇಂಕಲು ಕೊರೊಂದಿಲ್ಲ ಆ 15 ನಿಮಿಷಡು ದಯದೀದು ನಿಗುಲ ಚಿತ್ರನು ಬುಡ್ಪಾವನ ಅವೇನು ಮುಗಿಪಡು ಪಂದು ನಿಗ್ಲೆಡ ವಿನಂತಿನ ಮಲ್ತೊಂದಿಲ್ಲ ನನ್ನ ನಿಗ್ಲೆಗ್ 15 ನಿಮಿಷ ಕಾಲಾವಕಾಶ ಉಂಡು. ದೇಶಭಕ್ತಿ ಗೀತೆ ಕ್ರಮ ಸಂಖ್ಯೆ 1 ಸುರುತ ಸ್ಪರ್ಧಿ ಧ್ರುವನ್. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ. ಭಾರತ 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 ಎನ್ನಲು ಜೀವನ ಸಾರ್ಥಕ. ಭಾರತ 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 ಎನ್ನಲು ಜೀವನ ಸಾರ್ಥಕ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ. ಸೊಲ್ಮೇಲು ಧ್ರುವನ್. ನನತುಂಬುದ ಸ್ಪರ್ಧಿ ಕ್ರಮ ಸಂಖ್ಯೆ 2 ಛಾಯಾ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಭಾರತ 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 ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರತ. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ. ಭಾರತ 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 ಎನ್ನಲು ಜೀವನ ಸಾರ್ಥಕ. ಭಾರತ 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 ಎನ್ನಲು ಜೀವನ ಸಾರ್ಥಕ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ. ಸೊಲ್ಮೇಲು ಛಾಯಾ. ನನತುಂಬುದ ಸ್ಪರ್ಧಿ ಅನ್ವಿತಾ ನೆಲ್ಲಿಕಟ್ಟೆ. ಕ್ರಮ ಸಂಖ್ಯೆ 3 ಅನ್ವಿತಾ ನೆಲ್ಲಿಕಟ್ಟೆ. ಭವ್ಯ ಬೀಡು ನಮ್ಮ ನಾಡು ಭಾರತ ಭಾರತ ಭಿನ್ನ ಭಾವ ಭಾಷೆಗಳ ಭಾರತ ಭಾರತ ಭೇದ ಮರೆತು ಕಟ್ಟೋಣ ಭಾರತ ಭಾರತ ಐಕ್ಯ ದೀಪ ಬೆಳಗೋಣ ಭಾರತ 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 ಎನ್ನಲು ಜೀವನ ಸಾರ್ಥಕ. ಮಾನವೀಯ ಮೌಲ್ಯವೇ ಬಾಳ ಸೂತ್ರವು ದೇಶ ಪ್ರೇಮ ನಮ್ಮನೆಲ್ಲ ಬೆಸೆವ ಬೆಸಗೆಯು. ಮಾನವೀಯ ಮೌಲ್ಯವೇ ಬಾಳ ಸೂತ್ರವು ದೇಶ ಪ್ರೇಮ ನಮ್ಮನೆಲ್ಲ ಬೆಸೆವ ಬೆಸಗೆಯು. ಈ ಸತ್ಯ ಅರಿಯುತ್ತ ಐಕ್ಯ ಭಾವ ಬೆಳೆಸುತ್ತ ದೇಶಕ್ಕಾಗಿ ಬನ್ನಿರಲ್ಲ ನಾವು ಆಡುವ ಧನ್ಯವಾದಗಳು. ಸೊಲ್ಮೇಲು ಅನ್ವಿತಾ ನೆಲ್ಲಿಕಟ್ಟೆ. ನನದುಂಬುಗು ಶ್ರೀರಕ್ಷಾ ಕುಂದೇಶ್ವರ. ಕ್ರಮ ಸಂಖ್ಯೆ 4 ಶ್ರೀರಕ್ಷಾ ಕುಂದೇಶ್ವರ. ಸ ಸರಿಗ ಸ ಸರಿಗ ಪಸನೆ ಸ ಪ ಮ ಪ. ಸ ಸರಿಗ ಸ ಸರಿಗ ಪಸನೆ ಸ ಪ ಮ ಪ. ದ ದ ದ ದ ಮ ಪ ಪ ಪ ಪ ಗ ಸ ದ ಪ ಮ ಗ ರಿ ಸ. ದ ದ ದ ದ ಮ ಪ ಪ ಪ ಪ ಗ ಸ ದ ಪ ಮ ಗ ರಿ ಸ. कोटि कंटू से निकली
आज ही स्वर्ग आया है, कोटि कंठों से निकली आज ही स्वर्ग आया है। भारतवर्ष हमारा है, हिंदुस्तान हमारा है, भारतवर्ष हमारा है, हिंदुस्तान हमारा है, कोटि कंठों से ಸೊಲ್ಮೆಲು ಶ್ರೀರಕ್ಷಾ ನನತುಂಬುದ ಸ್ಪರ್ಧಿ ಕಾರ್ತಿಕ್ ಶೆಟ್ಟಿ ಕ್ರಮ ಸಂಖ್ಯೆ 5 ಕಾರ್ತಿಕ್ ಶೆಟ್ಟಿ ಪ್ರೈಮರಿ ವಿಭಾಗ ಕಾರ್ತಿಕ್ ಶೆಟ್ಟಿ ಗವತರಿಸಿದೆ ಸ್ವರ್ಗದ ಸ್ಪರ್ಧಿ ಸುಂದರತಾಯ್ ನೆಲವು ನಮ್ಮಿ ತಾಯ್ ನೆಲವು ದೇವಿ ನಿನ್ನಯ ಸ್ವಬಗಿನ ಮಹಿಮೆ ಬಣ್ಣಿಸಲಸದಲವು ಬಣ್ಣಿಸಲಸದಲವು ಧವಲ ಹಿಮಾಲಯ ಮಕುಟದ ಮೆರಗು ಕಾಲ್ ತೊಳೆಯುತ್ತಲಿದೆ ಜಲದಿಯ ಬುರುಗು ಗಂಗಾ ಬಯಲಿನ ಹಸಿರಿನ ಸೆರಗು ಕನಕನ ಮಂಗಲವು ನಮ್ಮಿ ತಾಯ್ ನೆಲವು ಕಾಶ್ಮೀರದಲ್ಲಿ ಸುರಿಯುವುದು ತುಹಿನ ರಾಜಸ್ಥಾನದಿ ಸುದೂಡು ಪುಲಿನ ಮಲಯಾಚಲದಲ್ಲಿ ಗಂಧದ ಪವನ ವಿಧ ವಿಧ ಹೂಫಲವು ಸೊಲ್ಮೆಲು ಕಾರ್ತಿಕ್ ಇಡೆಗೆ ಪ್ರೈಮರಿ ವಿಭಾಗದ ದೇಶಭಕ್ತಿ ಗೀತೆ ಮುಗಿದಂಡು ನನದುಂಬುಗು ಹೈಸ್ಕೂಲ್ ವಿಭಾಗ ಸುರುತ್ತ ಸ್ಪರ್ಧಿ ಕ್ರಮ ಸಂಖ್ಯೆ 1 ಅಂಜನ್ ದೇಶಭಕ್ತಿ ಗೀತೆ ಹೈಸ್ಕೂಲ್ ವಿಭಾಗ ಸುರುತ್ತ ಸ್ಪರ್ಧಿ ಕ್ರಮ ಸಂಖ್ಯೆ 1 ಅಂಜನ್ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ. ಭಾರತ 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 ಎನ್ನಲು ಜೀವನ ಸಾರ್ಥಕ. ಭಾರತ 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 ಎನ್ನಲು ಜೀವನ ಸಾರ್ಥಕ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಧನ್ಯವಾದ. ಸೊಲ್ಬುದ ಸ್ಪರ್ಧಿ ಕ್ರಮ ಸಂಖ್ಯೆ 2 ಹೇಮಂತ್. ಕ್ರಮ ಸಂಖ್ಯೆ 2 ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ, ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ. ಒಂದೇ ಆಸೆಯು ಮನದಲ್ಲಿ, ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಭರದಲ್ಲಿ. ನಿನ್ನ ನಾಮ ನಿನಾದವಾಗಲಿ ಶ್ರಮಿಪೆನ ಪ್ರತಿಕ್ಷಣದಲ್ಲಿ. ನಿನ್ನ ಗೌರವಕ್ಕೆ ದುರಿ ಬರುವ ಮುಂದೆ ನುಗ್ಗುವೆ ಭರದಲ್ಲಿ. ಜಗದ ಜನನಿ ಭಾರತ ಇದ ಕೇಳಿ ನಲಿಯುವೆ ಮನದಲ್ಲಿ. ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ. ನಗುತ್ತ ನಲಿಯುವ ನಿನ್ನ ವದನವ ನೋಡಿ ನಲಿಯುವುದೆನ್ನಿದೆ. ನಿನ್ನ ಧೂಕಿತ ವದನ ವೀಕ್ಷಿಸ. ಸೊಲ್ಮೆಲು ಹೇಮಂತ್ ನನತುಂಬುದ ಸ್ಪರ್ಧಿ ಕ್ರಮ ಸಂಖ್ಯೆ 3 ಕೃತಿ. ನನ್ನ ದೇಶದ ಕೀರ್ತಿ ಪತಾಕೆ ಹಾರುತ್ತಿರಲಿ ಮೇಲಕ್ಕೆ. ನನ್ನ ದೇಶದ ಕೀರ್ತಿ ಪತಾಕೆ ಹಾರುತ್ತಿರಲಿ ಮೇಲಕ್ಕೆ. ಮನುಜರೊಳೆ
ಸೊಲ್ಮೆಲು ಕೃತಿ ನನತುಂಬುದ ಸ್ಪರ್ಧಿ ಕ್ರಮ ಸಂಖ್ಯೆ 4 ಸುದೀಕ್ಷಾ. ಕ್ರಮ ಸಂಖ್ಯೆ 4 ಸುದೀಕ್ಷಾ. ಸ್ವತಂತ್ರ ಪ್ರಶಾಂತ ಇಡೀ ದೇಶವೀಗಾಯಿ ನೋವು ನಿರಾಸೆ ಕೊನೆಯಾಯಿತೀಗ ಸೆರೆವಾಸ ಕೊನೆಗೊಂಡು ಜಯ ಕಂಡ ದಿನವೇ ಅಳಿವೆಂದು ಬರದಂತೆ ಉಳಿದಂತ ದಿನವೇ ದೇಶ ನನ್ನ ದೇಶ ದೇಶ ನನ್ನ ದೇಶ ದೇಶ ನನ್ನ ದೇಶ ದೇಶ ನನ್ನ ದೇಶ हम बुलबुले हैं इसकी. ಸೊಲ್ಮೆಲು ಸುದೀಕ್ಷಾ. ನನತುಂಬುದ ಸ್ಪರ್ಧಿ ಕ್ರಮ ಸಂಖ್ಯೆ 5 ಕಾರ್ತಿಕ್. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೂ ಧನ್ಯವೂ. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೂ ಧನ್ಯವೂ. ಭಾರತ 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 ಎನ್ನಲು ಜೀವನ ಸಾರ್ಥಕ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೂ ಧನ್ಯವೂ ಪುಣ್ಯವೂ ಧನ್ಯವೂ. ಸೊಲ್ಮೆಲು ಕಾರ್ತಿಕ್. ನನತುಂಬುದ ಸ್ಪರ್ಧಿ ಕ್ರಮ ಸಂಖ್ಯೆ 6 ಅನುಶ್ರೀ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ. ಭಾರತ 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 ಪುಣ್ಯವೋ ಜೀವನ ಸಾರ್ಥಕ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ನಾನು ಭಾರತೀಯನೆಂದು ಗರ್ವದಿಂದ ಹೇಳುನಿ. 10 ಹಲವು ಧರ್ಮವ ಒಂದೇ ಎಂದು ಸಾರುವ ಪುಣ್ಯ ಭೂಮಿ ನನ್ನ ದೇಶ. ಭುವಿಯ ಸ್ವರ್ಗವು ಭುವಿಯ ಸ್ವರ್ಗವು. ಸೊಲ್ಮೆಲು ಅನುಶ್ರೀ. ನನತುಂಬುದ ಸ್ಪರ್ಧಿ ಕ್ರಮ ಸಂಖ್ಯೆ 7 ಧನ್ಯ. ನವಭಾವ ನವ ಜೀವನ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು. ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು. ಯುಗ ಯುಗಗಳಾಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು. ಆ ಹಾಡು ಗುಡುಗಬೇಕು. ನವಭಾವ ನವ ಜೀವನ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು. ಸೊಲ್ಮೆಲು ಧನ್ಯ.
ಇಡೀಗ ಹೈಸ್ಕೂಲ್ ವಿಭಾಗದ ದೇಶಭಕ್ತಿ ಗೀತೆ ಸ್ಪರ್ಧೆ ಮುಗಿದಂಡು ನನದುಂಬುಗು ಸಾರ್ವಜನಿಕ ವಿಭಾಗ ಸುರೂತ ಸ್ಪರ್ಧಿ ಪವಿತ್ರ ಕ್ರಮ ಸಂಖ್ಯೆ 1 ಸಾರ್ವಜನಿಕ ವಿಭಾಗ ಸುರೂತ ಸ್ಪರ್ಧಿ ಪವಿತ್ರ. ಇದು ಭಾರತ ಇದು ಭಾರತ ಇದು ಭಾರತ ದೇಶ ಇದು ಭಾರತ ದೇಶ ಅಡಿಯಿಂದಲಿ ಮುಡಿವರೆಗೂ ಚೆಲುವಿನ ಈ ನಿಧಿಯು ಅಡಿಯಿಂದಲಿ ಮುಡಿವರೆಗೂ ಚೆಲುವಿನ ಈ ನಿಧಿಯು ಇದು ಭಾರತ ಇದು ಭಾರತ ಇದು ಭಾರತ ದೇಶ ಇದು ಭಾರತ ದೇಶ ಗಂಗೆ ತುಂಗೆಯರು ಹರಿದಿಹ ದೇಶ ಹಿಮಗಿರಿ ಸಹ್ಯಾದ್ರಿ ವಿಂಧ್ಯದ ದೇಶ ಗಂಗೆ ತುಂಗೆಯರು ಹರಿದಿಹ ದೇಶ ಹಿಮಗಿರಿ ಸಹ್ಯಾದ್ರಿ ವಿಂಧ್ಯದ ದೇಶ ಸಸ್ಯ ಖನಿಜ ಸಂಪತ್ತಿನ ದೇಶ ಉಜ್ವಲ ಸಂಸ್ಕೃತಿ ನೆಲೆ ದೇಶ ಉಜ್ವಲ ಸಂಸ್ಕೃತಿ ನೆಲೆ ದೇಶ ಇದು ಭಾರತ ಇದು ಭಾರತ. ಸೊಲ್ಮೆಲು ಪವಿತ್ರ ನನದುಂಬುದ ಸ್ಪರ್ಧಿ ಕ್ರಮ ಸಂಖ್ಯೆ 2 ಕವನ ಕ್ರಮ ಸಂಖ್ಯೆ 2 ಕವನ. ಧರೆಗವತರಿಸಿದೆ ಸ್ವರ್ಗದ ಸ್ಪರ್ಧೆಯು ಸುಂದರ ತಾಯಿ ನೆಲವು ನಮ್ಮಿ ತಾಯಿ ನೆಲವು ದೇವಿ ನಿನ್ನಯ ಸೊಬಗಿನ ಮಹಿಮೆಯು ಬಣ್ಣಿಸರಸದಳವು ಬಣ್ಣಿಸರಸದಳವು ಧವಳ ಹಿಮಾಲಯ ಮಕುಟದ ಮೆರಗು ಕಾಲ್ತೊಳೆಯುತ್ತಲೆದೆ ಜಲದಿಯ ಬುರುಗು ಗಂಗಾ ಬಯಲಿನ ಹಸುರಿನ ಸೆರಗು ಕಣ ಕಣ ಮಂಗಳವು ನಮ್ಮಿ ತಾಯಿ ನೆಲವು ಧರೆಗವತರಿಸಿದೆ ಸ್ವರ್ಗದ ಸ್ಪರ್ಧೆಯು ಸುಂದರ ತಾಯಿ ನೆಲವು ನಮ್ಮಿ ತಾಯಿ ನೆಲವು. ಸೊಲ್ಮೆಲು ಕವನ ನನದುಂಬುದ ಸ್ಪರ್ಧಿ ಕ್ರಮ ಸಂಖ್ಯೆ 3 ಶಿಫಾಲಿ. ಅನ್ನ ಸಂತರ್ಪಣದ ವ್ಯವಸ್ಥೆ ಆತಡು ಅಂಚನೆ ಮುಲ್ಪ ಸಾಂಸ್ಕೃತಿಕ ಸ್ಪರ್ಧೆಲ್ಲ ನಡತೊಂದಿಲ್ಲ ಮಾತೆರ್ಲ ಒಣಸ್ ಮಲ್ತದು ಪಿರ ಬತ್ತದು ಮುಲ್ಪ ಸಾಂಸ್ಕೃತಿಕ ಸ್ಪರ್ಧೆಲು ಮುಗಿದ ಮುಟ ಎಂಕ್ಲೊಟ್ಟಿಗೆ ಇಪ್ಪಡು ಪಂದು ನಿಗ್ಲೆಡ ವಿನಂತಿನ ಮಲ್ತೊಂದಿಲ್ಲ ಅಂಚನೆ ಎಲ್ಲೆ 27ನೇ ತಾರೀಕದ ಬುಧವಾರದಾನಿ ಚೌತಿದಾನಿ ಕಾಂಡೆ 7 ಗಂಟೆಗೆ ಪ್ರತಿಷ್ಠಾ ಪೂಜೆ ನಡಪರೆ ಉಂಡು ಸಾಮೂಹಿಕ ಭಜನೆಲ ಪ್ರಾರಂಭ ಆಪುಂಡು ಅಂಚನೆ 10 ಗಂಟೆ ಹಿಡಿದು ಸಾಂಸ್ಕೃತಿಕ ಕಾರ್ಯಕ್ರಮ ನಮನ ಊರ್ದ ಜೋಕ್ಲೆಡ್ದು ಸಾಂಸ್ಕೃತಿಕ ಕಾರ್ಯಕ್ರಮ ನಡಪರೆ ಉಂಡು ಒಟ್ಟು 1 ಗಂಟೆದ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪುಡು ಅಂಚಾದು ಏರಾಂಡಲ ಪುದರ್ ಕೊರ್ರೆ ಬಾಕಿ ಇತ್ತನೆಂದ ಅಂಡ ಆಯ್ನಾತು ಬೇಗ ಎಂಕ್ಲ ಗಮನಗೂ ಕನ್ನೋಡು ಪಂದು ನಿಗ್ಲೆಡ ವಿನಂತಿನ ಮಲ್ತೊಂದಿಲ್ಲ ಅಂಚನೆ ಕ್ರೀಡಾ ಸ್ಪರ್ಧೆಲ ನಡಪರೆ ಉಂಡು ದಿವಂಗತ ರಾಮಕೃಷ್ಣ ಕಡಂಬ ದಿವಂಗತ ಸುಂದರ್ ಪೂಜಾರಿ ಗುಂಡ್ಯಡ್ಕ ಬೊಕ್ಕ ದಿವಂಗತ ಶಂಕರ್ ಯರ್ಮಾಳ್ ಮೊಗಲ ಸ್ಮರಣಾರ್ಥವಾದ ಪ್ರತಿ ವರ್ಷ ನಡಪನಂಚಿತ್ನ ಕ್ರೀಡಾಕೂಟ ಈ ಬಾರಿಲ ನಡಪರೆ ಉಂಡು ಹಗ್ಗ ಜಗ್ಗಾಟ ಅಂಚನೆ ಬೇತೆ ಬೇತೆ ಸ್ಪರ್ಧೆಲು ಕ್ರೀಡಾ ಸ್ಪರ್ಧೆಲು ನಡಪರೆ ಉಲ್ಲ ಮಾತ ಕ್ರೀಡಾಭಿಮಾನಿಲು ಭಕ್ತಾಭಿಮಾನಿಲು ಹೆಚ್ಚಿನ ಸಂಖ್ಯೆಡು ಒಂದೆಟ್ಟು ಭಾಗವಹಿಸೋಡು ಪಂದು ನಿಗ್ಲೆಡ ವಿನಂತಿನ ಮಲ್ತೊಂದಿಲ್ಲ ಮಧ್ಯಾಹ್ನ 12 ಗಂಟೆಗೆ ಮಧ್ಯಾಹ್ನದ ಮಹಾಪೂಜೆ ಪ್ರಸಾದ ವಿತರಣೆ ಅಂಚನೆ ಮಹಾ ಅನ್ನ ಸಂತರ್ಪಣೆಲ ನಡಪರೆ ಉಂಡು ಅಂಚನೆ ದಿವಂಗತ ಬೊಮ್ಮಂಜಡ್ಡು ಸದಾನಂದ ನಾಯಕ್ ಸಾಂಸ್ಕೃತಿಕ ವೇದಿಕೆಡು ಧಾರ್ಮಿಕ ಸಭೆ ನಡಪರೆ ಉಂಡು ಐಡ್ದು ದುಂಬು ಶ್ರೀ ದತ್ತ ಯಕ್ಷಗಾನ ಮಂಡಳಿ ಶ್ರೀ ದತ್ತ ಮಂದಿರ ನೆಲ್ಲಿಕಟ್ಟೆ ಮುಲ್ತ ಮಂಡಳಿದಗ್ಲೆಡ್ದು ಶಮಂತಕ ಮಣಿ ಪನ್ಪುನಂಚಿತ್ನ ಒಂಜಿ ಪೊರ್ಲಗಂಟದ ಯಕ್ಷಗಾನ ನಡಪರೆ ಉಂಡು ಮಧ್ಯಾಹ್ನ 2 ಧಾರ್ಮಿಕ ಸಭೆ ಬಹುಮಾನ ವಿತರಣೆ ಅಂಚನೆ ನಮನ ಊರುಡಿತ್ನಂಚಿತ್ನ ಮಾತ ನಿವೃತ್ತ ಶಿಕ್ಷಕರಿಗೆ
ಗೌರವನು ಸಲ್ಲಿಸಾವನು ಅಗ್ಲಿಗೆ ಸನ್ಮಾನನು ಮಲ್ಪನಂಚಿತ್ನ ಗುರುವಂದನಾ ಕಾರ್ಯಕ್ರಮ ನಡಪರೆ ಉಂಡು. ಮಾತೆರ್ಲ ಹೆಚ್ಚಿನ ಸಂಖ್ಯೆಡು ಭಾಗವಹಿಸೋಡು ಗುರುವಂದನೆಡು ಸನ್ಮಾನನು ಸ್ವೀಕಾರ ಮಲ್ಪರೆ ಇಪ್ಪುನಗುಲು ಅಂಚನೆ ಅಗಲ್ನ ವಿದ್ಯಾರ್ಥಿಲು ಹಿತೈಷಿಲು ಮಾತೆರ್ಲ ಆ ಪೊರ್ತುಗು ಇಪ್ಪಡು ಪಂದನಿಗ್ಲಡ ವಿನಂತಿನ ಮಲ್ತೊಂದುಲ್ಲ. ಅಂಚನೆ ಆಶೀರ್ವಚನ ನಡಪರೆ ಉಂಡು. ವೇದಮೂರ್ತಿ ಶ್ರೀ ಕೃಷ್ಣರಾಜೇಂದ್ರ ಭಟ್ ಪ್ರಧಾನ ಅರ್ಚಕರೇ ಕುಂದೇಶ್ವರ ಮೆರೆಡ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸವರೇ ಉಲ್ಲೇರು. ಸಮಿತಿದ ಅಧ್ಯಕ್ಷರಾದಿಪ್ಪುನಂಚಿತ್ನ ರಾಮಕೃಷ್ಣ ತೆಂಡೂಲ್ಕರ್ ಬೊಮ್ಮಂಜಡ್ಡು ಮೇರು. ಅಂಚನೆ ಗೌರವ ಉಪಸ್ಥಿತಿ ನಮನ ಗ್ರಾಮ ಪಂಚಾಯತ್ದ ಅಧ್ಯಕ್ಷರಾದಿಪ್ಪುನಂಚಿತ್ನ ಸುನೀತಾ ಪೂಜಾರಿ ಮೇರು. ಧಾರ್ಮಿಕ ಉಪನ್ಯಾಸ ನಡಪರೆ ಉಂಡು. ಶ್ರೀ ಸುನಿಲ್ KR ಗೋರಕ್ಷಾ ಪ್ರಮುಖ್ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕರ್ನಾಟಕ. ಬಯ್ಯಡು 4 ಮಹಾಪೂಜೆ ನಡಪರೆ ಉಂಡು. 4 ವಿಸರ್ಜನಾ ಪೂಜೆ. 5 ಗಂಟೆಗೆ ಶ್ರೀದೇವೇರ್ನ ಭವ್ಯವಾಯಿನ ಶೋಭಾಯಾತ್ರೆ ನಡಪರೆ ಉಂಡು. ಅಂಚನೆ 7 ಗಂಟೆಗೆ ಜಲಸ್ತಂಭನ ಆಯಿಬುಕ್ಕ ಮೂಲು ಕುಡವರ ರಾತ್ರದ ಭೋಜನ ನಡಪುಂಡು. ಮಾತೆರ್ಲ ಒಂದು ಮಾತ ಕಾರ್ಯಕ್ರಮಡು ಭಾಗವಹಿಸೋಡು ಅಂಚನೆ ನಿಗಲ ಹಿತೈಷಿಲು ಊರ್ದ ಭಕ್ತಾಭಿಮಾನಿಲೆನ್ನು ನಿಗಲು ಲತೊಂಬರುಡು ಕಾರ್ಯಕ್ರಮನು ಯಶಸ್ವಿ ಮಲ್ತುಕೊರಡು ಪಂದು ನಿಗ್ಲೆಡ ವಿನಂತಿನ ಮಲ್ತೊಂದುಲ್ಲ. ವರುಣದೇವರ್ನ ಕ್ರಪೆಟ್ಟು ಬಾರಿ ಪೊರ್ಲಗಂಟದ ಬರ್ಸೈನಿ ಬರೊಂದುಂಡು. ನಮ್ಮ ಮಾತೆರ್ಲ ದಾದ ಕೈ ಮುಗ್ಗಿಡು ಪಂಡ ಎಲ್ಲೆ ಆಯ್ನಾತ್ ಕಮ್ಮಿ ಬರ್ಸ ಬತ್ತದು ಮಾತೆರ್ಲ ಕಾರ್ಯಕ್ರಮಡು ಭಾಗವಹಿಸವರೆ ಅನುಕೂಲನು ಶ್ರೀದೇವಿಯರು ಕೃಪೆ ಮಲ್ಪಡು ಪಂದು ನಿಗ್ಲಡ ಮಾತೆರ್ನ ಪರವಾದ ದೇವರಡ ಇಂಕುಲು ನಟ್ಟೊಂದೊಂದಿಲ್ಲ. ಒಂದಿತ್ತೆ ದೇಶಭಕ್ತಿ ಗೀತೆ ಮುಂದುವರಿಯೊಂದುಂಡು. ದೇಶಭಕ್ತಿ ಗೀತೆ ಮುಗಿ ಕೂಡಲೇ ನಮನ ಜೋಕ್ಲೆಡ್ದು ಭಾಷಣ ಸ್ಪರ್ಧೆ ನಡಪರೆ ಉಂಡು. ಭಾಷಣ ಸ್ಪರ್ಧೆಡು ಭಾಗವಹಿಸೋನಂಚಿತ್ನ ಜೋಕಲ್ನ ಗಮನಗೂ ನಿಗ್ಲೆಗ್ 1.5 ನಿಮಿಷದ ಕಾಲಾವಕಾಶ ಭಾಷಣಗೂ ಕೊರಪ 2 ನಿಮಿಷದ ಉಲೈ ಉಂತಿಜಿನ್ನಂಡ ಅಲ್ಪ ಮೈಕ್ ಸೌಂಡ್ ಕಮ್ಮಿ ಮಲ್ಪೇರು ಅಂಚಾದು ಒಟ್ಟಿಗೂ 1.5 ನಿಮಿಷ ಗ್ರೇಸ್ ಆದ 1/2 ನಿಮಿಷ ಕೊರ್ದು ಒಟ್ಟು 2 ನಿಮಿಷದ ಉಲೈ ಭಾಷಣನು ಸಂಕ್ಷಿಪ್ತವಾದ ಮುಗಿತದು ಕಾರ್ಯಕ್ರಮನು ಪೊರ್ತುಗು ಮುಗಿ ಪರೆಂಕ್ಲೆಗ್ ಅನುವು ಮಲ್ತು ಕೊರಡು ಪಂದು ನಿಗ್ಲಡ ವಿನಂತಿನ ಮಲ್ತೊಂದಿಲ್ಲ. ನನದುಬುಗು ದೇಶಭಕ್ತಿ ಗೀತೆ ಸಾರ್ವಜನಿಕ ವಿಭಾಗ ಕ್ರಮ ಸಂಖ್ಯೆ 3 ಶಿಫಾಲಿ. ಇದು ಪುಣ್ಯ ಭರತ ಭೂಮಿ, ಗಾಂಧೀಜಿ ಹುಟ್ಟಿದ ಭೂಮಿ, ಶಿವಗಂಗೆ ಬಂದ ಭೂಮಿ, ಗೌತಮರು ಹುಟ್ಟಿದ ಭೂಮಿ, ಶಿವಗಂಗೆ ಬಂದ ಭೂಮಿ, ಗೌತಮರು ಹುಟ್ಟಿದ ಭೂಮಿ, ಕಾವೇರಿ ಗೋದೆ ಗಂಗೆ, ನದಿಯ ಮುನಿ ಕೃಷ್ಣ ತುಂಗೆ, ಕಾವೇರಿ ಗೋದೆ ಗಂಗೆ, ನದಿಯ ಮುನಿ ಕೃಷ್ಣ ತುಂಗೆ, ಅಕ್ಕ ಮಹಾದೇವಿಯಿಂದ ಬೆಳಕಾದ ದಿವ್ಯ ಭೂಮಿ, ಅಕ್ಕ ಮಹಾದೇವಿಯಿಂದ ಬೆಳಕಾದ ದಿವ್ಯ ಭೂಮಿ, ಇದು ಪುಣ್ಯ ಭರತ ಭೂಮಿ, ಗಾಂಧೀಜಿ ಹುಟ್ಟಿದ ಭೂಮಿ, ಇದು ಪುಣ್ಯ ಭರತ. ಕ್ರಮ ಸಂಖ್ಯೆ 4 ಹರಿಕೃಪಾ. ಕ್ರಮ ಸಂಖ್ಯೆ 4 ಹರಿಕೃಪಾ. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು, ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು, ಭಾರತ ದೇಶದ ಬಡವರ ಕಂಬನಿ ಉರಿಸುವ ನಾಯಕ ನೀನಾಗು, ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು, ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು, ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು,
ಕನ್ನಡ ಹಿರಿಮೆಯ ಮಗನಾಗೋ, ಕನ್ನಡ ನುಡಿಯ ಸಿರಿಯಾಗೋ, ಹಿಂದೂಸ್ತಾನವೋ ಎಂದು ಮರೆಯ. ಸೊಲ್ಮೇಲು ಹರಿಕೃಪಾ ಇಡೆಗ್ ಗಿದಂಡು ಈ ಸ್ಪರ್ಧೆಡು ಪಾಲು ಪಡೆಯನ್ನಕ್ಲಿಗ್ ಉಡಲದಿಂಚಿ ಸೊಲ್ಮೇಲು ನನದುಂಬುಗು ಭಾಷಣ ಸ್ಪರ್ಧೆ ಪ್ರಾಥಮಿಕ ವಿಭಾಗ ಸುರೂತ ಸ್ಪರ್ಧಿ ಆರ್ಯ ಆರ್. ಪ್ರಾಥಮಿಕ ವಿಭಾಗ ಸುರೂತ ಸ್ಪರ್ಧಿ ಆರ್ಯ ಆರ್. ಗಣೇಶ ಚತುರ್ಥಿಯು ವಿದ್ಯೆ ಮತ್ತು ಜ್ಞಾನದ ಅಧಿಪತಿ, ಸಂಪತ್ತು ಮತ್ತು ಅದೃಷ್ಟದ ಅಧಿನಾಯಕ, ವಿಘ್ನ ನಿವಾರಕನಾದ ಗಣೇಶನ ಜನನವನ್ನು ಸಾರುವ ಹಬ್ಬ. ಭಾದ್ರಪದ ಮಾಸದ ಶುಕ್ಲ ಚತುರ್ಥಿಯು ಗಣೇಶನ ಜನ್ಮದಿನ ಎಂದು ಕರೆಯಲಾಗುತ್ತದೆ. ಹೀಗಾಗಿ ಇದು ಧಾರ್ಮಿಕ ಮಹತ್ವ ಪಡೆದಿರುವ ವಿಶೇಷ ಪೂಜಾ ಹಬ್ಬವಾಗಿದೆ. ಈ ಹಬ್ಬವನ್ನು ವಿನಾಯಕ ಚತುರ್ಥಿ ಅಥವಾ ಗಣೇಶ ಚತುರ್ಥಿ ಇಲ್ಲವೇ ಚೌತಿ ಎಂದು ಸಹ ಕರೆಯುತ್ತಾರೆ. ಮನೆಗಳಲ್ಲಿ ಪೂಜಿಸುವ, ಮನೆಗಳಲ್ಲಿ ಆರಾಧಿಸುವ ದೈವ ಈಶ್ವರ ಸುತ ಗಣೇಶ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಪುರಾಣಗಳ ಉಲ್ಲೇಖದ ಪ್ರಕಾರ ಗಣೇಶನ ಹುಟ್ಟೆ ರೋಚಕ, ಆತ ನಡೆದು ಬಂದ ಹಾದಿ ಅದ್ಭುತ, ಆತನ ವಿಶೇಷತೆ ಬುದ್ಧಿ ಚಾತುರ್ಯತೆ ಬಗ್ಗೆ ಇರುವ ಉಪಕಥೆಗಳು ಸಾವಿರ. ಅಗ್ರಪೂಜೆ, ಅಧಿಪತಿ, ವಿಘ್ನ ನಿವಾರಕ, ಸಂಕಷ್ಟಹಾರ. ಅಬ್ಬಬ್ಬ ಒಂದ ಎರಡ ಸಾಕಷ್ಟು ನಮ್ಮದೆಗಳನ್ನು ಒಡೆಯ ಗಣಪ. ಹಿಂದೂ ಧರ್ಮಗಳ ಗ್ರಂಥ ಪ್ರಕರಣ ಪಾರ್ವತಿ ದೇವಿಯು ಶ್ರೀಗಂಧದ ಲೇಪದಿಂದ ಗಣೇಶನನ್ನು ಸೊಲ್ಮೆಲು ಆರ್ಯ ಆರ್. ನನದುಂಬುಗು ರಡ್ನೆ ಸ್ಪರ್ಧಿ ಆನ್ಯ. ನಮಸ್ಕಾರ. ನಾನು ಇವತ್ತು ಸಾರ್ವಜನಿಕ ಗಣೇಶೋತ್ಸವದ ಕುರಿತು ಒಂದೆರಡು ಮಾತುಗಳನ್ನು ಆಡಲಿದ್ದೇನೆ. ಭಾರತದಲ್ಲಿ ವೈಭವದಿಂದ ಆಚರಿಸಲು ಪಡುವ ಒಂದು ಹಬ್ಬ ಗಣೇಶ ಚತುರ್ಥಿ. ಪ್ರತಿ ವರ್ಷದಂತೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಸ್ವಾತಂತ್ರ್ಯ ಸಂಗ್ರಾಮದ ಐಕ್ಯತೆಯ ಪ್ರತೀಕ ಗಣೇಶ ಚತುರ್ಥಿ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಹಬ್ಬದ ಸಡಗರಕ್ಕೆ ಒಂದೆಡೆಯಿಂದ ತಳಿರು ತೋರಣದ ಬಿರುಸು ಪ್ರಾರಂಭಗೊಂಡಿದ್ದರೆ ಮತ್ತೊಂದು ಕಡೆಯಿಂದ ತಿಂಗಳುಗಟ್ಟಲೆಯ ಪೂಜೆ ಸ್ವೀಕರಿಸಲು ಗಣೇಶನ ವಿಗ್ರಹ ಕೂಡ ಭರದಿಂದ ಸಿದ್ಧಗೊಳ್ಳುತ್ತಿದೆ. ಗಣೇಶ ಹಬ್ಬದ ವಿಶೇಷತೆ ಅದು. ಎಲ್ಲ ಹಬ್ಬಗಳ ಆಚರಣೆ ಹೆಚ್ಚಿದ್ದರೆ 3-4 ದಿನಗಳಿದ್ದರೆ ಈ ಗಣೇಶ ಹಬ್ಬವು ಕೆಲವೆಡೆ ಬರೋಬ್ಬರಿ 1 ತಿಂಗಳವರೆಗೂ ನಡೆಯುತ್ತದೆ. ಭಕ್ತಿ ಹಾಗೂ ಭಾವೈಕ್ಯತೆಯ ಹಿನ್ನೆಲೆಯಲ್ಲಿ ಬಾಲಗಂಗಾಧರ ತಿಲಕರ ಮುಂದಾಳತ್ವದಲ್ಲಿ ಹುಟ್ಟಿ ಬೆಳೆದ ಗಣೇಶ ಹಬ್ಬವು ಇಂದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಬ್ಬ. ಸ್ವಾತಂತ್ರ್ಯ ಪೂರ್ವದಲ್ಲಿ ಗಣೇಶನ ಹಬ್ಬ ಕೇವಲ ಕುಟುಂಬದ ಆಚರಣೆಯಾಗಿತ್ತು. ಮನೆಗಳಲ್ಲಿ ಮಾತ್ರ ಆಚರಣೆ ಅಲ್ಲದೆ ಗಣೇಶೋತ್ಸವವನ್ನು ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹೊರತರುವ ಸಾಧನವಾಗಿ ಬಳಸಿಕೊಂಡರು. 1892ರಲ್ಲಿ ಮಹಾರಾಷ್ಟ್ರದಲ್ಲಿ. ಸೊಲ್ಮೆಲು ಆನ್ಯ. ನನತುಂಬುಗು ಹೈಸ್ಕೂಲ್ ವಿಭಾಗ ಸುರೂತ ಸ್ಪರ್ಧಿ ಸಮೀಕ್ಷಾ ನಾಯಕ್. ಕ್ರಮ ಸಂಖ್ಯೆ 1 ಸಮೀಕ್ಷಾ ನಾಯಕ್. ಎಲ್ಲರಿಗೂ ಶುಭ ಸಂಜೆ. ವಿಷಯ ರಾಷ್ಟ್ರೀಯ ಜಾಗೃತಿಯಲ್ಲಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಪಾತ್ರ. ಗಣೇಶೋತ್ಸವ ಎಂದರೆ ಗಣೇಶ ಚತುರ್ಥಿ. ಗಣೇಶ ಚತುರ್ಥಿಯು ಹಿಂದೂ ಧರ್ಮದ ಅತ್ಯಂತ ಜನಪ್ರಿಯ ಹಬ್ಬಗಳಲ್ಲಿ ಒಂದಾಗಿದೆ. ಈ ಹಬ್ಬವನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿನದಂದು ಆಚರಿಸಲಾಗುತ್ತದೆ. ಈ ದಿನ ಜನರು ಮನೆಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶನ ವಿಗ್ರಹಗಳನ್ನು ಸ್ಥಾಪಿಸುತ್ತಾರೆ. ಗಣೇಶನಿಗೆ ಮೋದಕ, ಹಣ್ಣುಗಳನ್ನು ಮತ್ತು ಗರಿಕೆಯನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಹಬ್ಬದ ಅವಧಿಯಲ್ಲಿ ಭಕ್ತರು ಪೂಜೆ, ಆರತಿ ಮತ್ತು ಭಜನೆಗಳನ್ನು ನಡೆಸುತ್ತಾರೆ. ಗಣೇಶ ಚತುರ್ಥಿಯಂದು ಚಂದ್ರನನ್ನು ನೋಡಬಾರದು ಎಂಬ ನಂಬಿಕೆ ಇದೆ. ಏಕೆಂದರೆ ಭಾದ್ರಪದ ಶುಕ್ಲದ ಚೌತಿಯಂದು
ಚಂದ್ರನನ್ನು ನೋಡಬೇಕಾದರೆ ಅದು ಸುಳ್ಳು ಅಪವಾದವಾಗುತ್ತದೆ. ಕೃಷ್ಣ ಪಕ್ಷದ ಚೌತಿಯ ಚಂದ್ರನನ್ನು ನೋಡಿದರೆ ಆ ಅಪವಾದ ದೂರವಾಗುತ್ತದೆ. ಚಂದ್ರನನ್ನು ಯಾಕೆ ನೋಡಬಾರದು? ಮೊದಲನೇ ದಿನವಾದ ಸ್ವರ್ಣಗೌರಿಯ ಹಬ್ಬ, ಮೂರನೇ ದಿನ ಗೌರಿ ಗಣೇಶನ ಹಬ್ಬ. ತಾಯಿಯನ್ನು ಮರಳಿ ಕರೆದುಕೊಂಡು ಹೋಗುವ ಕೆಲಸ ಗಣಪನದ್ದು ಆಗಿರುತ್ತದೆ. ತಾಯಿ ಭೂಲೋಕಕ್ಕೆ ಬಂದ ಮೂರನೇ ದಿನವೇ ಅಜ್ಜಿ ಮನೆಗೆ ಬಂದು ಅಜ್ಜಿ ಮನೆಯಲ್ಲಿ ಮಾಡಿದ ವಿವಿಧ ಭಕ್ಷ್ಯ ಭೋಜನವನ್ನು ಭಕ್ಷಿಸಿ ತಾಯಿಯೊಂದಿಗೆ ಹಿಂದಿರುಗುತ್ತಾನೆ. ಗಣಪತಿಯ ವಾಹನವಾದ ಇಲಿಯ ಮೇಲೆ ಕುಳಿತುಕೊಂಡು ಚಂದ್ರಲೋಕಕ್ಕೆ ಬಂದನು. ಈ ವೇಳೆ ಸೊಲ್ಮೆಲು ಸಮೀಕ್ಷಾ ನಾಯಕ್, ನನದುಂಬುಗು ರಡ್ನೇ ಸ್ಪರ್ಧಿ ಸುದೀಕ್ಷಾ, ಕ್ರಮ ಸಂಖ್ಯೆ 2 ಸುದೀಕ್ಷಾ. ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸ್ನೇಹಿತರೆ, ಇಂದು ನಾನು ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ರಾಷ್ಟ್ರೀಯ ಪಾತ್ರದ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಶ್ರೀ ಗಣೇಶನನ್ನು ನಾವು ವಿದ್ಯೆ, ಬುದ್ಧಿ, ಶಕ್ತಿ ಹಾಗೂ ಏಕತೆಯ ಸಂಕೇತವೆಂದು ಭಕ್ತಿಯಿಂದ ಪೂಜಿಸುತ್ತೇವೆ. ಮುಂಬಯಿಯಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರು 1893ರಲ್ಲಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವಕ್ಕೆ ಚಾಲನೆ ನೀಡಿದಾಗ ಅವರ ಉದ್ದೇಶ ಕೇವಲ ಧಾರ್ಮಿಕವಷ್ಟೇ ಅಲ್ಲ, ರಾಷ್ಟ್ರೀಯ ಜನಜಾಗೃತಿಯೂ ಆಗಿತ್ತು. ಆ ಕಾಲದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ದೊಡ್ಡ ಸಭೆಗಳನ್ನು ನಡೆಸಲು ನಿಷೇಧ ಇತ್ತು. ಆದರೆ ಶ್ರೀ ಗಣೇಶನ ಭಕ್ತಿಯಿಂದ ಜನರನ್ನು ಸೇರಿಸುವುದನ್ನು ಯಾರೂ ತಡೆಯಲಾರರು. ಆದ್ದರಿಂದಾಗಿ ಸಾರ್ವಜನಿಕ ಗಣೇಶೋತ್ಸವವು ಭಕ್ತಿಯ ವೇದಿಕೆಯ ಜೊತೆಗೆ ದೇಶಭಕ್ತಿ ಮತ್ತು ರಾಷ್ಟ್ರೀಯ ಏಕತೆಯ ವೇದಿಕೆಯಾಯಿತು. ಈ ಉತ್ಸವದ ಮೂಲಕ ಹಿಂದೂ, ಮುಸ್ಲಿಂ, ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಟ್ಟಿಗೆ ಸೇರಿದರು. ಗೀತೆಗಳು, ಭಜನೆಗಳು, ಜಾಗೃತಿ ಭಾಷಣಗಳು, ಸ್ವಾತಂತ್ರ್ಯ ಹೋರಾಟದ ಸಂದೇಶಗಳು ಇವುಗಳಿಂದ ಜನರಲ್ಲಿ ಸ್ವಾತಂತ್ರ್ಯ ಚೈತನ್ಯ ಬೆಳೆದಿತು. ಇಂದಿಗೂ ಸಾರ್ವಜನಿಕ ಗಣೇಶೋತ್ಸವವು ನಮ್ಮಲ್ಲಿ ಸಮಾಜ ಸೇವೆ, ಶಿಕ್ಷಣ, ಸಂಸ್ಕೃತಿ ಹಾಗೂ ರಾಷ್ಟ್ರೀಯ ಏಕತೆಯ ಭಾವನೆಯನ್ನು ಬಲಪಡಿಸುತ್ತದೆ. ಈ ಉತ್ಸವವು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಇದು ಜನಜಾಗೃತಿ, ಸಹಕಾರ ಮತ್ತು ದೇಶಪ್ರೇಮದ ಸಂಕೇತ. ಹೀಗಾಗಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವವು ನಮ್ಮ ರಾಷ್ಟ್ರೀಯ ಚೇತನೆಯನ್ನು ಎಬ್ಬಿಸಿ. ಸೊಲ್ಮೆಲು ಸುದೀಕ್ಷಾ, ನನದುಂಬುದ ಸ್ಪರ್ಧಿ ಕ್ರಮ ಸಂಖ್ಯೆ 3 ಅದ್ವೈತ್, ಕ್ರಮ ಸಂಖ್ಯೆ 3 ಅದ್ವೈತ್. ಹಲೋ, ನನ್ನ ಊರಿನ ಸಮಸ್ತರಿಗೂ ನಮಸ್ಕಾರ. ಗಣೇಶನು ಕೇವಲ ವಿಘ್ನ ನಿವಾರಕ ಮಾತ್ರವಲ್ಲ, ಗಣೇಶ ಏಕತೆಯೇ ದೀಪ, ಧೈರ್ಯದ ಚಿಹ್ನೆ ಮತ್ತು ಜಾಗತಿಯ ಜ್ಯೋತಿ. ಅಂದಿನ ಕಾಲದಲ್ಲಿ ಗಣೇಶೋತ್ಸವ ಮನೆಗಳಲ್ಲೇ ಸೀಮಿತವಾಗಿತ್ತು. ಆದರೆ ಲೋಕಮಾನ್ಯ ತಿಲಕರವರು ಅದನ್ನು ಸಮಾಜದ ಹಬ್ಬವಾಗಿ ಮಾಡಿದಾಗ ಗಣೇಶ ಮೂರ್ತಿ ಸುತ್ತ ಸೇರಿದ ಜನರಲ್ಲಿ ಒಗ್ಗಟ್ಟು, ದೇಶಭಕ್ತಿ, ಹೋರಾಟದ ಶಕ್ತಿ ಮೂಡಿತು. ಬ್ರಿಟಿಷರು ಜನರನ್ನು ಸೇರದಂತೆ ಮಾಡಿದರು, ಆದರೆ ಗಣೇಶನ ಮಂಟಪ ಜನರನ್ನು ಒಂದಾಗಿಸಿತು. ಅಲ್ಲಿ ಹಾಡು, ನಾಟಕ, ಚರ್ಚೆ, ಆಟಪಾಠ ಎಲ್ಲವೂ ನಡೆಯಿತು. ಅಲ್ಲಿ ಹುಟ್ಟಿದ ಜಾಗೃತಿಯೇ ಸ್ವಾತಂತ್ರ್ಯದ ದಾರಿ ತೋರಿತ್ತು. ಸ್ನೇಹಿತರೆ, ಇಂದಿನ ಗಣೇಶೋತ್ಸವ ಅದೇ ಬೆಳಕನ್ನು ಹರಡುತ್ತದೆ. ನಮ್ಮ ಹೆಮ್ಮೆಯ ಮೂಜೂರು ಗಣೇಶೋತ್ಸವ ಈ ಹಬ್ಬವನ್ನು ಕೇವಲ ಆರಾಧನೆಯಲ್ಲ, ಸಮಾಜ ಸೇವೆ, ಪರಿಸರ ಜಾಗೃತಿ, ಯುವ ಮನಸ್ಸಿನಲ್ಲಿ ದೇಶಭಕ್ತಿ ಬೆಳೆಸುವ ವೇದಿಕೆಯಾಗಿತ್ತು. ಗಣೇಶೋತ್ಸವ ನಮಗೆ ಕಲಿಸುತ್ತದೆ, ಮನಸಾರೆ ಸಲ್ಲಿಸುವ ಭಕ್ತಿಯೇ ನಿಜವಾದ ಸೇವೆ. ನಮ್ಮ ಸಂಸ್ಕೃತಿಯ ಪಾಲನೆಯೇ ದೇಶಭಕ್ತಿ, ವಿವಿಧತೆಯಲ್ಲಿ ಏಕತೆಯೇ ಮಂತ್ರ. ಸವಾಲುಗಳನ್ನು ಎದುರಿಸಿ ಎಲ್ಲರೂ ಒಂದಾಗಿ ಜವಾಬ್ದಾರಿಯಿಂದ ಸಂಭ್ರಮಿಸುವುದೇ ವಿಜಯೋತ್ಸವ. ದೈವಕ್ಕೆ ತಲೆಬಾಗುವುದೊಂದೇ, ತಲೆ ಎತ್ತಿ ನಡೆಯುವುದು ಪ್ರೇರಣೆ. ಗಣೇಶೋತ್ಸವದ ನಿಜವಾದ ಅರ್ಥ ಅಜ್ಞಾನವನ್ನು ದೂರ ಮಾಡುವುದು. ಸೊಲ್ಮೆಲು ಅದ್ವೈತ್, ನನದುಂಬುದ ಸ್ಪರ್ಧಿ ಸಾನ್ವಿ ಮೆಂಡೋನ್, ಕಡೇತ ಸ್ಪರ್ಧಿ ಸಾನ್ವಿ ಮೆಂಡೋನ್. ಎಲ್ಲರಿಗೂ ನಮಸ್ಕಾರ. ನಾನು ಇಂದು ರಾಷ್ಟ್ರೀಯ ಜಾಗೃತಿಯಲ್ಲಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಪಾತ್ರ ಎಂಬ ವಿಷಯದ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಬಯಸುತ್ತೇನೆ. ನಾವೆಲ್ಲರೂ ತಿಳಿದಿರುವಂತೆ ಗಣೇಶ ಚತುರ್ಥಿಯು ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಇದು ಕೇವಲ ಧಾರ್ಮಿಕ ಹಬ್ಬವಲ್ಲ. ಇತಿಹಾಸವನ್ನು ತಿರುಗಿ ನೋಡಿದರೆ ಇದು ಸಾಮಾಜಿಕ ಏಕತೆ, ಜನಜಾಗೃತಿ ಹಾಗೂ ದೇಶಭಕ್ತಿಗೆ ಪ್ರೇರಣೆಯಾದ ಹಬ್ಬ ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಪ್ರಾಚೀನ ಕಾಲದಿಂದ ಗಣೇಶ ಚತುರ್ಥಿಯನ್ನು ಮನೆಗಳಲ್ಲಿ ಆಚರಿಸಿಕೊಂಡು ಬರಲಾಗುತ್ತಿತ್ತು.
ಗಣಪತಿ ಬಪ್ಪನನ್ನು ವಿದ್ಯೆಯ ದೇವರು, ವಿಘ್ನ ವಿನಾಶಕ ಹಾಗೂ ಎಲ್ಲ ಹೊಸ ಪ್ರಾರಂಭಗಳ ಸಂಕೇತವೆಂದು ಭಾವಿಸುತ್ತೇವೆ. ಮಹಾರಾಷ್ಟ್ರ, ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಗಣೇಶ ಚತುರ್ಥಿಯನ್ನು ಬಹಳ ವೈಭವದಿಂದ ಆಚರಿಸುವ ಸಂಪ್ರದಾಯವಿದೆ. ಗಣೇಶ ಚತುರ್ಥಿಯನ್ನು ನಾವು ಇಂದು ಇಲ್ಲಿಯೂ ಕೂಡ ಆಚರಿಸುತ್ತಿದ್ದೇವೆ. 19ನೇ ಶತಮಾನದ ಅಂತ್ಯದ ವೇಳೆಗೆ ಬಾಲಗಂಗಾಧರ ತಿಲಕ್ರವರು ಈ ಹಬ್ಬಕ್ಕೆ ಒಂದು ಹೊಸ ರೂಪವನ್ನು ನೀಡಿದರು. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಜನರಿಗೆ ಗುಂಪುಗೂಡುವುದಕ್ಕೂ ಸಭೆಗಳನ್ನು ನಡೆಸುವುದಕ್ಕೂ ನಿರ್ಬಂಧಗಳಿದ್ದವು. ಆದರೆ ಧಾರ್ಮಿಕ ಆಚರಣೆಗೆ ಅವರೇನೂ ಅಷ್ಟು ವಿರೋಧ ತೋರಲಿಲ್ಲ. ಈ ಅವಕಾಶವನ್ನು ಬಳಸಿಕೊಂಡ ಬಾಲಗಂಗಾಧರ ತಿಲಕ್ರವರು ಮನೆಗಳಲ್ಲಿ ಆಚರಿಸುತ್ತಿದ್ದ ಗಣೇಶ ಚತುರ್ಥಿಯನ್ನು ಸಾರ್ವಜನಿಕ ವೇದಿಕೆಗೆ ತಂದಿಟ್ಟರು. ಈ ಮೂಲಕ ಎಲ್ಲ ಜನರು ಒಂದೇ ಸ್ಥಳದಲ್ಲಿ ಸೇರಿ ಧಾರ್ಮಿಕ ಭಕ್ತಿಯ ಜೊತೆಗೆ ದೇಶಭಕ್ತಿಯ ಸಂದೇಶವನ್ನು ಹಂಚಲು ಸಾಧ್ಯವಾಯಿತು. ಗಣೇಶ ಚತುರ್ಥಿಯು ಕೇವಲ ಭಕ್ತಿ ಪ್ರದರ್ಶನದ ಹಬ್ಬವಾಗದೆ ಜನರಿಗೆ ದೇಶಪ್ರೇಮ ಸೊಲ್ಮೆಲು ಸಾನ್ವಿ ಮೆಂಡೋನ್ ಇಡೆಗ್ ಇನಿತ್ತ ಸಾಂಸ್ಕೃತಿಕ ಸ್ಪರ್ಧೆಲು ಮುಕ್ತಾಯ ಆತಂಡು ಈ ಒಂಜಿ ಸ್ಪರ್ಧೆಡು ಪಾಲು ಪಡೆಯಿನ ಮಾತಿರಿಗ್ಲ ಉಡಲದಿಂಚಿ ಸೊಲ್ಮೆಲಿನ ಸಂದಾಯಿತ ಮನ್ಪುವ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಮುಜೂರು ಹಿರ್ಗಾನ ಮುಲ್ಪ 14ನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ನಡತ್ನಂಚಿತ್ನ ಸಾರ್ವಜನಿಕರಿಗೆ ಜೋಕ್ಲೆಗ್ ಬೇತೆ ಸ್ಪರ್ಧೆಲು ನಡತ ಈ ಸ್ಪರ್ಧೆಲ್ಲೆಡು ಭಾಗವಹಿಸೈನಂಚಿತ್ನ ಪ್ರತಿಯೊಂಜಿ ಸ್ಪರ್ಧಾಳುಗು ಅಂಚನೆ ಪ್ರೋತ್ಸಾಹ ಮಲ್ತನಂಚಿತ್ನ ನಿಗಲ ಇಲ್ಲದಗ್ಲೆಗ್ ಹಿರಿಯರಿಗೆ ಮಾತೆರೆಗ್ಲ ಸಮಿತಿದ ಪರವಾದ ಅನಂತ ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ ಶ್ರೀದೇವರು ನಿಗ್ಲೆಗೆ ಏಪಲ ರಕ್ಷೆ ಆದಿಪ್ಪಡು ಅಂಚನೆ ನನ್ನ ಮಿತ್ತುಗು ನಿಗಲು ಅವೆತೋ ಕ್ಷೇತ್ರಡು ಎಡೆಡ್ಡೆ ಪುದರ್ನು ಕೊಣವರೆ ಶ್ರೀದೇವರನ ಕೃಪೆ ಇಪ್ಪಡು ಪಂದು ನಿಗಲ ಪರವಾದ ಎಂಕುಲು ದೇವರಡ ನಟ್ಟನೊಂದುಲ್ಲ ಅನ್ನ ಸಂತರ್ಪಣದ ವ್ಯವಸ್ಥೆ ಆತಂಡು ದಯದಿದ್ದು ಏರ್ನ ಒಣಸಾತುಜಿ ನಿಗಲು ಆಯ್ನಾತು ಬೇಗ ಒಣಸನ್ನು ಮುಗಿಪಡು ಅಂಚನೆ ಎಲ್ಲೆ ಕಾಂಡೆ 7 ಗಂಟೆ ಹಿಡ್ದು ಬಯ್ಯಡೆ 7 ಗಂಟೆದ ಮುಟ ಎಂಕ್ಲೊಟ್ಟುಗಿತ್ತು ಒಂದು ಪ್ರತಿ ಕಾರ್ಯಕ್ರಮಡು ಭಾಗಿಯ ಒಂದು ಶ್ರೀದೇವರನ ಕೃಪೆಗೆ ಪಾತ್ರರಾವಡು ಪಂದು ವಿನಂತಿನ ಮಲ್ತೊಂದುಲ್ಲ ಅಂಚನೆ 1ನೇ ತಾರೀಕು ಸೆಪ್ಟೆಂಬರ್ 1ನೇ ತಾರೀಕು ಒಂದೇ ವೇದಿಕೆಡು ದತ್ತಾತ್ರೇಯ ಸಾಂಸ್ಕೃತಿಕ ಪ್ರತಿಷ್ಠಾನ ನೆಲ್ಲಿಕಟ್ಟೆ ಹಿರ್ಗಾನ ಮೊಗಲ ಅಟ್ಟಣೆಡು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿದ ಸಹಕಾರಡು ಈ ವೇದಿಕೆಡು ಬೆದ್ರ ಕಲಾವಿದರ್ನ ಕದಂಬ ಪನ್ಪುನಂಚಿತ್ನ ಒಂಜಿ ತುಳು ನಾಟಕ ನಡಪರೆ ಉಂಡು ಹೆಚ್ಚಿನ ಸಂಖ್ಯೆಡೆ ಈ ಕಾರ್ಯಕ್ರಮಡು ನಿಗಲು ಭಾಗವಹಿಸೋಡು ನಾಟಕನು ತೂವಡು ಯುವ ಕಲಾವಿದರನ್ನು ಪ್ರೋತ್ಸಾಹ ಮಲ್ಪಡು ಪಂದು ನಿಗ್ಲೆಡ ವಿನಂತಿನ ಮಲ್ತೊಂದುಲ್ಲ ಅಂಚನೆ ಅವೇ ತಂಡದ ಒರಿ ಕಲಾವಿದೆ ಆದಿಪ್ಪುನಂಚಿತ್ನ ಪ್ರವೀಣ್ ನೆಲ್ಲಿಕಟ್ಟೆ ನಮನ ಊರ್ದಾರು ನಮನ ಗ್ರಾಮದಾರಿ ಆದಿಪ್ಪುನಂಚಿತ್ನ ಪ್ರವೀಣ್ ನೆಲ್ಲಿಕಟ್ಟೆ ಮೇರೆಗೆ ದತ್ತಾತ್ರೇಯ ಸಾಂಸ್ಕೃತಿಕ ಪ್ರತಿಷ್ಠಾನ ನೆಲ್ಲಿಕಟ್ಟೆ ಮೊಗಲು ಕೊರ್ಪುನಂಚಿತ್ನ ಕಲಾಸಿರಿ ಗೌರವಲ ಈ ವೇದಿಕೆಡು ಆ ಕಾರ್ಯಕ್ರಮಲ ನಡಪರೆ ಉಂಡು ದಯದಿದ್ದು ಹೆಚ್ಚಿನ ಸಂಖ್ಯೆಡೆ ಈ ಕಾರ್ಯಕ್ರಮಲ ಭಾಗವಹಿಸೋಡು ಪಂದು ನಿಗ್ಲೆಡ ಮಾತೆರಡ ವಿನಂತಿನ ಮಲ್ತೊಂದು ಇನ್ನಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮಗೂ ಮುಗಿತಲ್ಲದ ಚುಕ್ಕಿನ ದಿವಂದುಲ್ಲ ಶ್ರೀದೇವಿಯರು ನಿಗ್ಲಿಗೆ ಮಾತೆರೆಗ್ಲ ರಕ್ಷೆ ಅದಿಪ್ಪಡು ಪಂದು ನಟ್ಟೊಂದು ಈ ಇನ್ನಿತ್ತ ಕಾರ್ಯಕ್ರಮನೂ ಮುಗಿತದು ಎಲ್ಲೆ ಎಂಕ್ಲೊಟ್ಟುಗು ನಿಗ್ಲು ಮಾತೆರ್ಲ ಇಪ್ಪಡು ಪಂದು ವಿನಂತಿನ ಮಲ್ತೊಂದುಲ್ಲ.